ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ನಮಸ್ತೆ ಸಾರಸ್ವತೆ ದೇವೆ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ 12ನೇ ಅಧ್ಯಾಯ ಭಕ್ತಿ ಯೋಗ ಅನ್ನುವಂತಹದ್ದು. ಭಕ್ತಿ ಸೇವೆ ಹೇಗೆ ಮಾಡುವುದು. ಭಕ್ತಿ ಈಗ ಭಗವಂತ ಹೇಳ್ತಾನೆ, ಇಲ್ಲಿ ತನಕ ಭಕ್ತಿಯೇ ಪ್ರಧಾನವಾದದ್ದು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಸೊ ಇವತ್ತು ಭಕ್ತಿ ಯೋಗದ ಕೊನೆಯ ಅಧ್ಯಾಯ. ನಾಳೆಯಿಂದ ಜ್ಞಾನಯೋಗ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಹೇಗೆ ಭಕ್ತಿಯನ್ನು ಮಾಡಬೇಕು ಅಥವಾ ಹೇಗೆ ನಾವು ಪರಿಶುದ್ಧ ಭಕ್ತರಾಗಬಹುದು, ಹೇಗೆ ನಾವು ನಮ್ಮನ್ನು ಭಕ್ತಿಯ ಪಥದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂತಹದ್ದು ಇವತ್ತಿನ ಅಧ್ಯಾಯದಲ್ಲಿ ನಮಗೆ ಭಗವಂತ ಹೇಳ್ತಾನೆ. ಸೊ ನಿನ್ನೆ ಅಧ್ಯಾಯ ನೋಡಿದ್ವಿ. ಭಗವಂತ ಹೇಳ್ತಾನೆ ಅರ್ಜುನನಿಗೆ, ನಿನಗೆ ನಾನು ದಿವ್ಯ ಚಕ್ಷುವನ್ನು ಕೊಡ್ತೇನೆ, ನೀನು ಈ ಭವ್ಯ ರೂಪವನ್ನು ನೋಡು. ಭಗವಂತನ ಏಕಾಂಶೇನ ಅವನು ಹೇಗೆ ಒಂದೇ ಅಂಶದಲ್ಲಿ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದಾನೆ ಅನ್ನೋದನ್ನು ನೋಡ್ತಾನೆ. ಅರ್ಜುನನಿಗೆ ಮತ್ತು 3 ಲೋಕದಲ್ಲಿ ಯಾರ್ಯಾರಿಗೆ ದಿವ್ಯ ಚಕ್ಷು ಇದವರೆಲ್ಲ ಇದನ್ನು ನೋಡಿ ಭಯಗೊಳ್ತಾರೆ. ಅದರಿಂದ ಭಗವಂತ ಹೇಳ್ತಾನೆ, ಏನು ಇದನ್ನು ಯಾರು ವೇದಾಧ್ಯಯನ ಮಾಡೋದ್ರಿಂದಲೋ, ಯಜ್ಞಯಾಗ ಮಾಡೋದ್ರಿಂದಲೋ, ಮೂರ್ತಿ ಪೂಜೆ ಮಾಡೋದ್ರಿಂದಲೋ, ತಪಸ್ಸು ಮಾಡೋದ್ರಿಂದಲೋ ಯಾರು ಇದನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇಂತಹ ರೂಪವನ್ನು ಮತ್ತು ಹಾಗೆಯೇ ಯಾರು ಭಗವಂತ ಕೃಷ್ಣನನ್ನು ನೋಡಬಹುದು ಅನ್ನುವಂಥದ್ದಕ್ಕೆ, ಅಂದರೆ ಅವನ ದ್ವಿವಿಧ ರೂಪಕ್ಕೂ ಸಹಿತ ಅವನು ಹೇಳ್ತಾನೆ. ಸೊ ಅರ್ಜುನನ ಅಪೇಕ್ಷೆ ಮೇರೆಗೆ ತನ್ನ ಚತುರ್ಭುಜದ ರೂಪವನ್ನು ತೋರಿಸ್ತಾನೆ. ಆಮೇಲೆ ನಾರಾಯಣನ ರೂಪವನ್ನು ತೋರಿಸಿ ತನ್ನ ದ್ವಿವಿಧ ರೂಪವನ್ನು ಮತ್ತೆ ವಾಪಸ್ ಕೃಷ್ಣನ ರೂಪಕ್ಕೆ ಬರ್ತಾನೆ. ಮತ್ತು ಆ ಕೃಷ್ಣನ ರೂಪವನ್ನು ಸಹಿತ ನೋಡುವುದು ಬಹಳ ಕಷ್ಟ, ಎಲ್ರಿಗೂ ಸಿಗುವಂತಹದ್ದಲ್ಲ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಮತ್ತು ಹೇಳ್ತಾನೆ, ಯಾರು ಏಕಚಿತ್ತದ ಭಕ್ತಿ ಸೇವೆಯಿಂದ ನನಗೆ ನಮಸ್ಕಾರ ಮಾಡಿ ನನಗೆ ಶರಣಾಗತರಾಗ್ತಾರೆ ಮತ್ತು ಒಂದೇ ರೀತಿಯ ಮನಸ್ಸನ್ನು ಇಟ್ಟು ನನ್ನ ಭಕ್ತಿ ಸೇವೆಯನ್ನು ಮಾಡ್ತಾರೆ, ಅಂಥವರಿಗೆ ತನ್ನ ರಹಸ್ಯ, ಕೃಷ್ಣನ ರಹಸ್ಯ ತಾನೇ ತೆರೆದುಕೊಳ್ಳುತ್ತೆ ಅನ್ನೋದನ್ನು ಸಹಿತ ಹೇಳ್ತಾನೆ. ಅದರಿಂದ ಅವನನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಹೆಚ್ಚು ಭಕ್ತಿಯನ್ನು ಮಾಡಬೇಕು, ಅವನ ಕುರಿತಾಗಿ ಅವನಿಗೆ ಶರಣಾಗತರಾಗಬೇಕು ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಸೊ ಇವತ್ತಿನ ಅಧ್ಯಾಯ ಹೇಗೆ, ಭಕ್ತಿ ಅಂದರೆ ಏನು, ಭಕ್ತಿಯೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅನ್ನುವಂಥದ್ದು ನಮಗೆ ಅರ್ಥವಾಗತ್ತೆ. ಮತ್ತೆ ಭಕ್ತಿಯ ಹಂತಗಳು, ನವವಿಧ ಭಕ್ತಿಯಲ್ಲಿ ಮತ್ತೆ ಹೇಗೆ ಬೇರೆ ಬೇರೆ ರೀತಿಯಾದಂತಹ ಭಕ್ತಿಗಳಿದ್ದಾವೆ, 9 ವಿಧದ ಭಕ್ತಿಗಳು. ಮತ್ತು ಕೃಷ್ಣನಿಗೆ ಏನು ಪ್ರಿಯ, ಯಾವ ಕ್ವಾಲಿಟಿ ಕೃಷ್ಣನಿಗೆ ಪ್ರಿಯವಾಗತ್ತೆ ಅನ್ನೋದನ್ನು ಅವರಿಲ್ಲಿ ನಮಗೆ ತಿಳಿಸ್ಕೊಡ್ತಾನೆ. ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಮುಖ್ಯವಾಗಿ ಹೋಳಿ ಹುಣ್ಣಿಮೆ ಇದೆ. ನಾವು ಹೋಳಿ ಅಂತ ಕರಿತೇವೆ. ಆದರೆ ಇವತ್ತು ಇನ್ನೊಂದು ಸ್ಪೆಷಲ್ ದಿವಸ ಏನಂದರೆ, ಈ ಚೈತನ್ಯ ಮಹಾಪ್ರಭುಗಳು ಅವರು ರಾಧೆಯ ಅಂಶದಲ್ಲಿ ಬಂದಿರುವಂಥ ಕೃಷ್ಣನೇ ಒಂದು ರಹಸ್ಯ ಅವತಾರ. ಅಂತಹ ಚೈತನ್ಯ ಮಹಾಪ್ರಭುಗಳ ಪ್ರತ್ಯಕ್ಷವಾದ ದಿವಸ, ಪ್ರತ್ಯಕ್ಷ ಅಂದರೆ ಅಪಿಯರೆನ್ಸ್ ಡೇ ಅಂತ ನಾವೇನು ಹೇಳ್ತೇವೆ, ಅಂದರೆ ಅವರು ಹುಟ್ಟಿದ ದಿವಸ, ಅವರ ಜನ್ಮ ದಿವಸ ಅಂತಲೂ ನಾವು ಹೇಳಬಹುದು. ಅದರಿಂದ ಇದನ್ನು ಗೌರ ಪೂರ್ಣಿಮೆ ಅಂತಲೂ ಕರೀತಾರೆ. ಯಾಕೆ ಈ ಚೈತನ್ಯ ಮಹಾಪ್ರಭುಗಳಿಗೆ ಚಿಕ್ಕಂದಿನಲ್ಲಿ ಒಂದು ಅವರಿಗೆ ನಿಮಾಯ್ ಪಂಡಿತ್ ಅಂತ ಹೆಸರು ಇರುತ್ತೆ.
ಆ ನಿಮಾಯಿ ಪಂಡಿತ್ ಅಂತ ಹೆಸರಿರುವವರು ನೀಮ ನೀಮ ಅಂದ್ರೆ ಈ ನೀಮ ಮರ ಇರುತ್ತಲ್ಲ, ನಾವು ನೀಮ ವೃಕ್ಷ, ಅದರ ಕೆಳಗಡೆ ಅವರು ಜನಿಸೋದ್ರಿಂದ ಅವರಿಗೆ ನಿಮಾಯಿ ಪಂಡಿತ್ ಅಂತ ಹೆಸರು ಇರುತ್ತೆ. ಆಮೇಲೆ ಅವರಿಗೆ ಅವರ ಬಣ್ಣ, ಸ್ಕಿನ್ ಕಲರ್ ಒಂದು ಚಿನ್ನದ ಬಣ್ಣ ಆಗಿರುತ್ತೆ. ಆ ರೀತಿಯಾಗಿ ಅಂತಹ ಗೌರಾಂಗ, ಆ ರೀತಿಯ ಬಣ್ಣಕ್ಕೆ ಅವರು ಗೌರಾಂಗ. ಮತ್ತೆ ಅವರು ಸಂಕೀರ್ತನೆಯನ್ನ ಮಾಡ್ತಾರೆ. ಅಂದ್ರೆ ಅವರು 24 ವರ್ಷದ ನಂತರ ಸನ್ಯಾಸ ಸ್ವೀಕಾರ ಮಾಡಿ ಆಮೇಲೆ ಜಗನ್ನಾಥ ಪುರಿಯನ್ನ ತಮ್ಮ ಸೆಂಟರ್ ಆಗಿ ಮಾಡ್ಕೊಳ್ತಾರೆ. ಸೊ ಕೊನೆಗೆ ಅವರು ಹರಿನಾಮ ಸಂಕೀರ್ತನೆಯನ್ನ ಎಲ್ಲ ಕಡೆ ಪ್ರಸರಿಸ್ತಾರೆ ಭಾರತದಾದ್ಯಂತ. ಹರಿನಾಮ, ಮತ್ತೆ ಅವರೇ ಹೇಳಿರುವಂತಹದ್ದು, ತನ್ನ ಒಬ್ಬ ಸೇನಾಪತಿ ಭಕ್ತ ಬರ್ತಾನೆ ಮತ್ತು ಈ ಭಗವದ್ ಜ್ಞಾನವನ್ನ ವಿದೇಶಕ್ಕೂ ಸಹಿತ ತೆಗೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಆ ರೀತಿಯಾಗಿ ಶ್ರೀಲಾ ಪ್ರಭುಪಾದರು ಬಂದಿದ್ದು ಈ ಜ್ಞಾನವನ್ನ ಪಾಶ್ಚಿಮಾತ್ಯ ದೇಶಗಳಿಗೆ ಸಹಿತ ತೆಗೆದುಕೊಂಡು ಹೋಗಿ ಇವತ್ತು ಪ್ರಪಂಚದಾದ್ಯಂತ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆ ಭಗವಂತನ ಭಕ್ತಿಯನ್ನು ಮಾಡುವುದೇ ಒಂದು ಉದ್ದೇಶ ಈ ಸಂಸ್ಥೆಯಲ್ಲಿ. ಅದನ್ನು ಬಿಟ್ಟು ಬೇರೆ ಯಾವ ಉದ್ದೇಶವೂ ಇಲ್ಲ. ಅದರಿಂದ ಪ್ರತಿಯೊಬ್ಬರೂ ಭಗವಂತನ ಭಕ್ತಿಯನ್ನು ಮಾಡಬೇಕು, ಆ ಭಕ್ತಿಯಲ್ಲಿ ಮುಂದುವರಿಯಬೇಕು ಮತ್ತು ಹಂತ ಹಂತವಾಗಿ ಅವರು ಕ್ರಮೇಣ ಮುಂದುವರಿದು ಭಗವತ್ ಪ್ರಾಪ್ತಿಯನ್ನು ಪಡೆಯಬೇಕು. ಈ ಭೌತಿಕ ಪ್ರಪಂಚದ ಕಲ್ಮಶಗಳಿಂದ ಮುಕ್ತಿಯಾಗಬೇಕು ಅನ್ನುವಂಥದ್ದು. ಅದರಿಂದ ಈ ಭಕ್ತಿ ಸೇವೆ ಇವತ್ತು ಭಗವಂತ ಏನು ಹೇಳ್ತಾ ಇದ್ದಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸಬೇಕು ಅಂತಾದರೆ ಇಂತಹ ಒಂದು ಭಕ್ತರ ಸಂಘದಲ್ಲಿ ನಮಗೆ ಅವಶ್ಯಕತೆ ಸಹಿತ ನಮಗೆ ಅರ್ಥವಾಗತ್ತೆ. ಬೇಕು ಇಂತಹ ಒಂದು ಸಂಸ್ಥೆ ನಮಗೆ. ಯಾಕೆಂದರೆ ಈ ಜನರಲ್ ಆಗಿ ನಾವು ಅದನ್ನು ಬಹಳ ಕಷ್ಟ, ಮಾಯಾ ಪ್ರಪಂಚದಲ್ಲಿ ಈ ಮಾಯವಾದಿಗಳ ಮಧ್ಯದಲ್ಲಿ, ಇನ್ಫ್ಯಾಕ್ಟ್ ನಾವು ಎಲ್ಲ ಮಾಯವಾದಿಗಳೇ. ಯಾಕೆಂದರೆ ನಮ್ಮ ಅನುಕೂಲಕ್ಕೋಸ್ಕರವಾಗಿ ಭಕ್ತಿಯನ್ನು ಮಾಡೋದಂದ್ರೆ ಬಹಳ ಕಷ್ಟ ಅಂತ ಅನಿಸುತ್ತೆ ನಮಗೆ, ಬಹಳ ಕಷ್ಟ ಅಂತ ಅನಿಸುತ್ತೆ. ಅಂದರೆ ಯಾಕೆಂದರೆ ಹಾಗೆಲ್ಲ ಮಾಡಬಾರ್ದು, ನಾವು ಈ ರೀತಿ ಇದ್ದೇವೆ ಅಂತ ಕೆಲವು ಆಲೋಚನೆಗಳು ಸಹಿತ ಬರ್ಬೋದು. ಆದರೆ ಅದು ಕಂಪ್ಲೀಟ್ ಆಗಿ ಮಾಯವಾದ. ಆದರೆ ಕ್ರಮೇಣ ಭಕ್ತರ ಸಂಘದಲ್ಲಿದ್ದು ನಾವು ಹೇಗೆ ಭಕ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಸೊ ಇವತ್ತಿನ ಅಧ್ಯಾಯ ಭಗವಂತ ಅದನ್ನು ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಈಗ ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ವಾಚ ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಹರೇ ಕೃಷ್ಣ. ಸರಳ ಮಾತಾಜಿ. ಅರ್ಜುನನನ್ನು ಪ್ರಶ್ನಿಸಿದನು. ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ಕೆಲವರು ಭಗವಂತನಿಗೆ ನಿರಾಕಾರ ರೂಪ, ಅವನ ಬ್ರಹ್ಮಜ್ಯೋತಿಯನ್ನ ಪೂಜಿಸ್ತಾರೆ. ಅವ್ರು ಹೇಳ್ತಾರೆ ಭಗವಂತನಿಗೆ ಆಕಾರನೇ ಇಲ್ಲ ಅಂತ. ಅದರಿಂದ ನಿರಾಕಾರ ರೂಪ, ನಿರಾಕಾರ ಯಾಕೆ ಅಂದರೆ ಈ ನಿರಾಕಾರ ಅನ್ನುವಂಥದ್ದು ಭಗವಂತನಿಗೆ ಆಕಾರ ಇಲ್ಲ ಅಂತಲ್ಲ. ಭಗವಂತ ಮಾನವ ಸದೃಶ ಅವತಾರದಲ್ಲಿ ಹೇಗೆ ನಿನ್ನೆ ನೋಡಿದ್ವಿ ನಾವು, ಅವನು ಮಾನವ ಸದೃಶ ರೂಪದಲ್ಲಿ ಹೇಗೆ ತನ್ನ ಮೂಲ ರೂಪ ಅಂತ ಅವನು ಹೇಳ್ತಾನೆ, ಅಂತಹ ರೂಪದಲ್ಲಿ ಅರ್ಜುನನ ಮುಂದೆ ಅವನು ಇರ್ತಾನೆ. ಅದರಿಂದ ಕೃಷ್ಣ ಮಾನವ ಸದೃಶವಾದ ರೂಪವನ್ನು ಹೊಂದಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ಅದರಿಂದ ಇಲ್ಲಿ ಭಗವಂತ ಇವನು ಅರ್ಜುನ ಕೇಳ್ತಾ ಇರುವಂಥದ್ದು ಏನಂದ್ರೆ ನಿರಾಕಾರ ರೂಪ, ನಿರಾಕಾರ ಬ್ರಹ್ಮನ್ ಅಂದ್ರೆ ಬ್ರಹ್ಮ ಜ್ಯೋತಿಯನ್ನ ಕೆಲವರು ಪೂಜಿಸ್ತಾರೆ, ಭಗವಂತನಿಗೆ ಆಕಾರ ಇಲ್ಲ ಅಂತ. ಅದರ ಮೇಲೆ ಹೆಚ್ಚು ಗಮನವಿಟ್ಟು ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಲ್ಲಿ ಅವನ ಪ್ರಶ್ನೆ ಏನು, ಸಾಕಾರ ರೂಪದಲ್ಲಿ ನಿನ್ನನ್ನು ಪೂಜಿಸುವವರು ಅಥವಾ ನಿರಾಕಾರ ರೂಪದಲ್ಲಿ ಪೂಜಿಸುವವರು ಯಾರು ಪರಿಪೂರ್ಣರು? ಅವನು ಪರಿಪೂರ್ಣತೆಯ ಬಗ್ಗೆ ಹೇಳ್ತಾನೆ, ಅವನ ಅರ್ಧಮರ್ಧ ಭಕ್ತಿಯ ಬಗ್ಗೆನೂ ಹೇಳ್ತಾ ಇಲ್ಲ ಇಲ್ಲಿ. ಅದರಿಂದ ಯಾರು ಪರಿಪೂರ್ಣರು ಅನ್ನುವಂಥ ಮಾತನ್ನ ಅವನು ಕೇಳ್ತಾ ಇದ್ದಾನೆ. ಮಯ್ಯಾವೇಶ್ಯಮಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಹರೇ ಕೃಷ್ಣ ಪ್ರಭು.
ಅವನು ಹೇಳ್ತಾನೆ ನಿತ್ಯಯುಕ್ತ ಉಪಾಸತೆ, ಅಂದ್ರೆ ಯಾರು ಅವನನ್ನ ಪ್ರತಿನಿತ್ಯ ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸ್ತಾರೋ, ಕೃಷ್ಣನಿಗೆ ನಿರಾಕಾರ ರೂಪದಲ್ಲಿ ನಮಗೆ ಅವನ ಪೂಜೆ ಮಾಡೋದು ಬಹಳ ಕಷ್ಟ ಆಗತ್ತೆ. ಭಗವಂತನನ್ನ ಪೂಜಿಸಬೇಕು ಅಂದ್ರೆ ಅವನಿಗೆ ಒಂದು ಆಕಾರ, ಆ ಆಕಾರ ರೂಪದಲ್ಲಿ ನಾವು ಎಷ್ಟು ಕೆಲಸ ಮಾಡಬಹುದು, ಎಷ್ಟು ಭಕ್ತಿಯನ್ನ ಮಾಡಬಹುದು ಅವನ ಕುರಿತಾಗಿ ಅಂದ್ರೆ ಸಾಕ್ಷಾತ್ ಕೃಷ್ಣ ಅಲ್ಲಿ ಬಂದು ನೆಲೆಸಿರ್ತಾನಂತೆ. ಸೊ ಆ ರೀತಿ ಭಕ್ತಿ ಮಾಡುವಾಗ ನಮಗೆ ಅದರ ಅನುಭವವೂ ಆಗತ್ತೆ. ಆದರೆ ಅವನು ಹೇಳ್ತಾನೆ ಅಲೌಕಿಕ ನಿಷ್ಠೆಯಿಂದ ನನ್ನನ್ನು ಪೂಜಿಸುವುದರಲ್ಲಿ ನಿರತನಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಅಂತ ಹೇಳ್ತಾನೆ. ಅದರಿಂದ ಕೃಷ್ಣ ಅಂತ ಅವನ ಈ ವಿಭುಜ, ಅದರಿಂದ ಕೃಷ್ಣ ಹೇಗೆ ಪೂಜಿಸ್ತೇವೆ ಅಂದ್ರೆ ಅವನನ್ನ 2 ಕೈಗಳ ರೂಪದಲ್ಲಿ ಅವನ ಸುಂದರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿಸಿ ನಾವು ಹಾಗೆ ಅವನನ್ನ ಪೂಜಿಸುವಂತಹದ್ದು. ಆ ರೀತಿಯಾಗಿ ಪೂಜಿಸುವವರು ಅತ್ಯಂತ ಪರಿಪೂರ್ಣರು ಅಂತ ಹೇಳ್ತಾನೆ ಅವನು ನಿರಾಕಾರ ರೂಪಕ್ಕಿಂತ. ಸೊ ನವವಿಧ ಭಕ್ತಿ ಭಗವಂತನನ್ನ ಪೂಜಿಸುವಾಗ ಬೇರೆ ಬೇರೆ ರೀತಿಯಲ್ಲಿ ಅವನನ್ನು ನಾವು ಪೂಜಿಸಬಹುದು. ಒಂದನೆಯದಾಗಿ ಶ್ರವಣಂ, ಅವನ ಬಗ್ಗೆ ಕೇಳುವಂತಹದ್ದು. ಕಿವಿ ಇದೆ, ಆ ಕಿವಿಯನ್ನ ನಾವು ನಮ್ಮ ಮನಸ್ಸನ್ನು ನಿಗ್ರಹಿಸಿ ಅವನ ಬಗ್ಗೆ ತಿಳಿದುಕೊಳ್ಳುವಂತಹದ್ದು. ಸೊ ಪರೀಕ್ಷಿತ ಮಹಾರಾಜ ಆ ರೀತಿಯಾಗಿ ಹೇಗೆ ಅವನಿಗೆ ಶೃಂಗಿಯ ಶಾಪದಿಂದ ವಿಮೋಚನೆಗೊಳ್ಳಿಕ್ಕೆ ಕುಲಗುರುಗಳು ಅವರ ಇದ್ರ ಮೇಲೆ ಅವನು ನಮ್ಮ ಇವರ ಹತ್ರ ಹೋಗ್ತಾನೆ, ಶುಕಮುನಿಗಳ ಹತ್ರ ಹೋಗಿ 7 ಹಗಲು 7 ರಾತ್ರಿ ಶ್ರೀಮದ್ ಭಾಗವತಂ ಶ್ರವಣ ಮಾಡಿ ಅವನು ಪರಿಪೂರ್ಣತೆ ಅಂದ್ರೆ ಭಗವದ್ಧಾಮವನ್ನ ಅವನು ಆಮೇಲೆ ಸೇರ್ತಾನೆ. ಕೀರ್ತನೆ, ಭಗವಂತನ ಕೀರ್ತನೆ ಮಾಡುವಂತಹದ್ದು. ಕೀರ್ತನೆ ಅಂದ್ರೆ ಅವನ ಹರಿನಾಮ ಸ್ಮರಣೆ, ಅವನ ಕುರಿತಾಗಿ ಅವನ ಭಜನೆ ಇತ್ಯಾದಿಗಳನ್ನ ಮಾಡುವಂತಹದ್ದು. ಆಮೇಲೆ ಸ್ಮರಣಂ, ಸೊ ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ. ಇದು 9 ರೀತಿಯ ಬೇರೆ ಬೇರೆ ಭಕ್ತಿಗಳನ್ನ ನಾವು ಮಾಡಬಹುದು ಕೃಷ್ಣನ ಕುರಿತಾಗಿ. ಸ್ಮರಣೆಯನ್ನ ಮಾಡುವಂತಹದ್ದು ಅಂದ್ರೆ ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡುವಂತಹದ್ದು. ಪಾದ ಸೇವನಂ, ಭಗವಂತನ ಪಾದ ಸೇವೆಯಲ್ಲಿ ನಿರತರಾಗಿರುವಂತಹ ಲಕ್ಷಾಂತರ ಲಕ್ಷ್ಮಿಯರು, ಸಾವಿರಾರು ಲಕ್ಷ್ಮಿಯರು ಅಂತ ಹೇಳ್ತಾರೆ. ಸಾವಿರಾರು ಲಕ್ಷ್ಮಿಯರು ಅವನ ಪಾದ ಸೇವೆಯಲ್ಲಿ ನಿರತರಾಗಿರ್ತಾರಂತೆ. ಅರ್ಚನೆ ಮಾಡುವಂತಹದ್ದು, ಈ ವಿಗ್ರಹಾರಾಧನೆ, ವಿಗ್ರಹವನ್ನ ಇಟ್ಟು ಅವನಿಗೆ ಆ ವಿಗ್ರಹವನ್ನ ಇಟ್ಟು ಅವನು ಸ್ಥಾಪಿಸಿ ಅವನ ಕೃಷ್ಣನನ್ನ ಪೂಜಿಸುವಂತಹದ್ದು. ಅವನಿಗೆ ಅಲಂಕಾರ ಮಾಡುವಂತಹದ್ದು, ಅವನಿಗೆ ನೈವೇದ್ಯ ಮಾಡುವಂತಹದ್ದು. ಸೊ ವಂದನಂ ಅಂದ್ರೆ ಅವನಿಗೆ ಯಾವಾಗಲೂ ನಮಸ್ಕಾರ, ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಮಾಡುವಂತಹದ್ದು. ದಾಸ್ಯಂ, ಅವನ ಗೆಳೆತನದಲ್ಲಿ ಕೃಷ್ಣನ ಭಕ್ತಿಯನ್ನ ಮಾಡುವಂತಹದ್ದು, ಸೇವಕನಾಗಿ, ಅದಕ್ಕೆ ಹನುಮಂತ. ಸಾಖ್ಯಂ, ಗೆಳೆಯನ ರೂಪದಲ್ಲಿ ಅರ್ಜುನ ಅವನ ಸೇವೆಯನ್ನ ಮಾಡ್ತಾನೆ. ಆತ್ಮನಿವೇದನೆಗೆ ಬಲಿ ಚಕ್ರವರ್ತಿ, ತನ್ನ ಸಂಪೂರ್ಣವನ್ನ ಅವನಿಗೆ ಭಗವಂತ ಕೇಳ್ತಾನೆ. ಏನು, ತಾನು ಜಾಗ ಅಂದ್ರೆ ಗೊತ್ತಿದೆ ಅವನಿಗೆ ಬಲಿ ಚಕ್ರವರ್ತಿ ಗೊತ್ತಿದೆ, ಕೃಷ್ಣನೇ ಬಂದಿದ್ದಾನೆ ಅಲ್ಲಿ ಕೇಳೋದಕ್ಕೆ ಅಂತ ವಾಮನ ರೂಪದಲ್ಲಿ. ಸೊ 3 ಹೆಜ್ಜೆ ಕೇಳ್ತಾನೆ ವಾಮನ. ಸೊ ಇದೆಲ್ಲ ಭಗವಂತನ ಒಂದು ಲೀಲೆಗಳು. ಸೊ ಬಲಿಚಕ್ರವರ್ತಿಯು ಸಹಿತ ಅತ್ಯಂತ ಒನ್ ಆಫ್ ದ ಅಂದ್ರೆ ಅತ್ಯಂತ ಶ್ರೇಷ್ಠ ಭಕ್ತನಾಗಿರ್ತಾನೆ. ಆಮೇಲೆ ಅವನ ಪಾತಾಳದಲ್ಲಿ ಅವನಿಗೆ ಒಂದು ಲೋಕವನ್ನ ಕೊಟ್ಟು ಅಲ್ಲಿ ಅವನ ದ್ವಾರಪಾಲಕನಾಗಿ ಸಾಕ್ಷಾತ್ ಅಂದ್ರೆ ಭಗವಂತ ಅಲ್ಲಿ ಇರ್ತಾನೆ ಅನ್ನುವಂಥದ್ದು. ಅದರಿಂದ ಶ್ರವಣಂಗೆ ಪರೀಕ್ಷಿತ ಮಹಾರಾಜ, ಕೀರ್ತನಂ ಮಾಡಲಿಕ್ಕೆ ಶುಕ ಮುನಿಗಳು ಅವರು ಭಾಗವತಮನ್ನ ಹೇಳ್ತಾರೆ, ಎಲ್ರಿಗೂ ಹೇಳ್ಕೊಡ್ತಾರೆ. ವಿಷ್ಣು ಸ್ಮರಣಂ, ಭಗವಂತನ ಹರಿನಾಮ ಸ್ಮರಣೆ. ಪ್ರಹ್ಲಾದ ಗೊತ್ತಿದೆ, ಅದಕ್ಕೆ ಉದಾಹರಣೆಯಾಗಿ ನಾವು ತಗೊಳ್ಬಹುದು ಇವರನ್ನ. ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ. ಅವನು ರಾಕ್ಷಸನೇ ಆಗಿದ್ರು ಸಹಿತ ಯಾವಾಗಲೂ ಹರಿನಾಮ ಸ್ಮರಣೆಯನ್ನ ಮಾಡ್ತಾನೆ. ಪಾದ ಸೇವನಂ, ಅದರಿಂದ ಕೃಷ್ಣ ಹೇಳ್ತಾನಲ್ಲ ನಿನ್ನ 10ನೇ ಅಧ್ಯಾಯದಲ್ಲಿ, ಏನು ರಾಕ್ಷಸರಲ್ಲಿ ನಾನು ಪ್ರಹ್ಲಾದ ಅನ್ನುವಂಥ ಮಾತು. ಸೊ ಪಾದ ಸೇವನಂ, ಭಗವಂತನ ಪಾದದ ಸೇವೆಯನ್ನು ಮಾಡುವಂತಹ ಲಕ್ಷ್ಮಿ. ಅರ್ಚನಮ್ಗೆ ಮಹಾರಾಜ ಪೃಥು, ಭಾಗವತಮಲ್ಲಿ ಅವನು ಇರ್ತಾನೆ, ಅವನು ಇಡೀ ಭೂಮಂಡಲವನ್ನು ಆಳ್ತಾನೆ. ಹೇಗೆ ಆಳ್ತಾ ಇದ್ದ, ಎಲ್ಲ ಕಡೆ ಹೇಗೆ ಭಗವಂತನ ಪೂಜೆ ಮಾಡ್ತಾ ಇದ್ರು ಆಗ ಅನ್ನುವಂತಹದ್ದು. ಅವನು ಸಹಿತ ಭಗವಂತನ ಮೂರ್ತಿ ಪೂಜೆಯನ್ನ ಮಾಡ್ತಾ ಇದ್ದ. ನಮಗೆ ಅಕ್ರೂರ ಮಥುರಾದಿಂದ ವೃಂದಾವನಕ್ಕೆ ಬಂದು ಕೃಷ್ಣನನ್ನ ಕರ್ಕೊಂಡು ಹೋಗ್ತಾನೆ.
ಅಂತಹ ಸಮಯದಲ್ಲಿ ಬೃಂದಾವನದ ಕಾಡುಗಳಲ್ಲಿ ಕೃಷ್ಣನ ಪಾದದ ಹೆಜ್ಜೆಯ ಗುರುತನ್ನು ನೋಡಿ ಅದಕ್ಕೆ ನಮಸ್ಕಾರ ಮಾಡ್ತಾ ಮಾಡ್ತಾ ಅವನು ಬರ್ತಾ ಇದ್ನಂತೆ. ಅಕ್ರೂರ ಸಹಿತ ಅಂದ್ರೆ ಅವನು ಕೃಷ್ಣನಿಗೆ ಅವನು ಇದೇ ಆಗ್ಬೇಕು, ಸಂಬಂಧಿಕನೇ ಆಗ್ಬೇಕಾಗತ್ತೆ ಅಕ್ರೂರ. ಸೊ ದಾಸ್ಯದಲ್ಲಿ ಹನುಮಂತ ನಿಮ್ಗೆಲ್ಲ ಗೊತ್ತಿದೆ. ಹನುಮಂತ ಯಾವ ರೀತಿಯಾಗಿ ರಾಮನ ಸೇವೆಯನ್ನ ಮಾಡ್ತಾನೆ, ರಾಮ ಕೃಷ್ಣನ ಅವತಾರ. ಸೊ ಅದರಿಂದ ಸಾಖ್ಯಂ ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ರೀತಿಯಾಗಿ ಇವನು ಕೃಷ್ಣಾವತಾರದಲ್ಲಿಯೂ ಸಹಿತ ಅಂದ್ರೆ ಈ ದ್ವಾಪರಾಯುಗದಲ್ಲಿಯೂ ಸಹಿತ ಹನುಮಂತ ಹೋಗಿ ಅರ್ಜುನನ ರಥದ ಮೇಲೆ ಕುಳಿತುಕೊಳ್ತಾನೆ. ಹನುಮ ಧ್ವಜ ರೂಪದಲ್ಲಿ ಎಲ್ಲವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ಸೊ ಸಾಕ್ಷ್ಯಂ ಅರ್ಜುನ ಹೇಗೆ ಗೆಳೆಯನಾಗಿ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಆತ್ಮನಿವೇದನೆಗೆ ಬಲಿ ಮಹಾರಾಜ. ಇದೇ ರೀತಿಯಾಗಿ ನವವಿಧ ಭಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಬಹುದು. ಏತ್ವಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮ ಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. 1 second. ಹರೇ ಕೃಷ್ಣ. ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ನಿರಾಕಾರ ರೂಪದ ಬಗ್ಗೆ ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನ ಮೀರಿದ್ದು. ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ಯಾಕೆ ಪರಿಪೂರ್ಣ ಅಲ್ಲ ಅಂದ್ರೆ, ನಮಗೆ ಇಂದ್ರಿಯಗಳಿಗೆ ಒಂದು ಗೋಡೆ ಇದ್ರೆ ಆ ಗೋಡೆ ಆಚೆ ಇರುವುದು ಕಾಣೋದಿಲ್ಲ ಅಲ್ವಾ? ಕಣ್ಣಿಗೆ ಗೋಡೆ ಆಚೆ ಇರೋದು ಕಾಣೋದಿಲ್ಲ. ಅದೇ ರೀತಿಯಾಗಿ ಶಬ್ದಗಳು ಸಹಿತ ಸ್ವಲ್ಪ ದೂರದಲ್ಲಿರುವಂತಹ ಶಬ್ದಗಳು ನಮಗೆ ಕೇಳಿಸುವುದಿಲ್ಲ. ಅದೇ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯವೂ ಸಹಿತ ಅದು ಪರಿಪೂರ್ಣತೆಯನ್ನು ಹೊಂದಿರುವುದಿಲ್ಲ. ಆದ್ರಿಂದ ಈ ಇಂದ್ರಿಯಗಳು ಅವನ ಅವ್ಯಕ್ತವಾದದ್ದ, ಅವನ ನಿರಾಕಾರ ರೂಪವನ್ನ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವನು ಹೇಳ್ತಾನೆ, ಅವನ ನಿರಾಕಾರ ರೂಪ ಎಲ್ಲದನ್ನ ಮೀರಿದ್ದು, ಇಂದ್ರಿಯಗಳ ಗ್ರಹಿಕೆಯನ್ನ ಮೀರಿದ್ದು. ನಾವು ಅದನ್ನ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ ಅವನ ನಿರಾಕಾರ ರೂಪದ ಬಗ್ಗೆ. ಆದ್ರಿಂದ ಅವನು ಹೇಳ್ತಾನೆ, ಆ ನಿರಾಕಾರ ರೂಪ ಅನ್ನುವಂಥದ್ದೇನು, ಅದು ಧ್ರುವವಾದದ್ದು, ಶಾಶ್ವತವಾದದ್ದು. ಧ್ರುವ ಅಂದ್ರೆ ಶಾಶ್ವತ. ಅದು ಯಾವಾಗಲೂ ಬದಲಾವಣೆಯನ್ನು ಹೊಂದಿರುವುದಿಲ್ಲ ಮತ್ತು ಚಲಿಸುವುದಿಲ್ಲ, ನಿಶ್ಚಲವಾಗಿ ಇರ್ತದೆ. ಅಂದ್ರೆ ಭಗವಂತನ ಬ್ರಹ್ಮಜ್ಯೋತಿಯ ಬಗ್ಗೆ ಹೇಳ್ತಾ ಇದ್ದಾನೆ. ನಿಶ್ಚಲವಾದದ್ದು ಇದು ಪರಮ ಸತ್ಯದ ನಿರಾಕಾರ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತ. ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ. ಸೊ ಈ ಪರಿಕಲ್ಪನೆ ಅಂದ್ರೆ ಈ ನಿರಾಕಾರ ಅನ್ನುವಂಥದ್ದೇನು, ಇಂದ್ರಿಯಗಳನ್ನ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಭೌತಿಕ ಪ್ರಪಂಚದಿಂದ ನಿಗ್ರಹಿಸಬೇಕು. ಆಗ ನಮ್ಮ ಇಂದ್ರಿಯಗಳು ಪರಿಪೂರ್ಣ ಆಗತ್ತೆ. ಹಾಗೆ ಅಷ್ಟಾಂಗ ಯೋಗದಲ್ಲಿ ಹೇಳಿದ ಹಾಗೆ ನಮ್ಮ ಅಸ್ತಿತ್ವದ ನಿಲುಗಡೆ ಆಗತ್ತೆ. ಧಾರಣೆಗೆ ಹೋದಾಗ, ಸೊ ಪ್ರಾಣಾಯಾಮ ಪ್ರತ್ಯಾಹಾರದಲ್ಲಿ ನಮ್ಮ ಅಸ್ತಿತ್ವದ ನಿಲುಗಡೆ ಆಗುತ್ತೆ. ಧಾರಣೆಯಲ್ಲಿ ನಾವು ಆಕ್ಚುಲಿ ಧರಿಸ್ತೇವೆ, ಧ್ಯಾನವನ್ನ ಧರಿಸ್ತೇವೆ. ಆಮೇಲೆ ನಾವು ಭಗವಂತನ ಜೊತೆಗೆ ನಮ್ಮ ಸಂಪರ್ಕವನ್ನ ಸಾಧಿಸ್ತೇವೆ. ಸೊ ಅಂತಹ ರೀತಿಯಲ್ಲಿ ನಾವು ಅಷ್ಟಾಂಗ ಯೋಗದ ಪದ್ಧತಿಯಲ್ಲಿ ನಾವು ಆ ರೀತಿಯಾಗಿ ಇಂದ್ರಿಯಗಳನ್ನ ನಿಗ್ರಹಿಸಿ ಎಲ್ಲಾ ಜೀವಿಗಳ ಹಿತವನ್ನ ಬಯಸುತ್ತಾ, ಯಾಕೆಂದ್ರೆ ಇದು ಬಹಳ ಬಹಳ ಮುಖ್ಯ ನೋಡಿ. ಪ್ರತಿಯೊಂದರಲ್ಲಿಯೂ ಭಗವಂತ ಹೇಳ್ತಾನೆ, ಯಾರು ಶುದ್ಧ ಅಂದ್ರೆ ಪರಿಶುದ್ಧನಾಗ್ತಾನೆ, ಸಾತ್ವಿಕನಾಗ್ತಾನೆ, ಮೊದಲು ನಾವು ಎಲ್ಲಾ ಜೀವಿಗಳನ್ನ ಹಿತವನ್ನ ಬಯಸಬೇಕು. ಎಲ್ಲಾ ಜೀವಿಗಳ ಹಿತವನ್ನ ಬಯಸಬೇಕು. ಹಿತವನ್ನ ಬಯಸೋದು ಅಂದ್ರೆ ನಾವೇನೋ ಅವ್ರ ಬಗ್ಗೆ ಅತಿಯಾದ ಮಮಕಾರವನ್ನ ಬೆಳೆಸ್ಕೊಳ್ಳೋದು ಅಂತಲ್ಲ. ಹಿತವನ್ನ ಬಯಸೋದು ಅಂದ್ರೆ, ಹರೇ ಕೃಷ್ಣ, ಮ್ಯೂಟಲ್ಲಿರಿ. ಸೊ ಆ ರೀತಿಯಾಗಿ ಪ್ರತಿಯೊಂದು ಜೀವಿ ಹಿತವನ್ನ ಬಯಸ್ತಾ, ಅಂದ್ರೆ ಅವರಿಗೂ ತೊಂದರೆ ಆಗದೆ ಇರೋ ತರ ನಾವು ಆ ರೀತಿಯಾಗಿ ನೋಡ್ಕೊಂಡು, ಯಾರನ್ನು ಹೀನೈಸದೇನೆ, ಯಾರ ಬಗ್ಗೆಯೂ ಅಪಹಾಸ್ಯ ಮಾಡದೇನೆ, ಸೊ ಆ ರೀತಿಯಾಗಿ ನಾವು ಸಂಪೂರ್ಣವಾಗಿ ಹಿತವನ್ನ ಬಯಸುತ್ತಾ ಸಂಪೂರ್ಣವಾಗಿ ಅವನನ್ನ ಪೂಜಿಸುವವರು. ನಿರಾಕಾರ ರೂಪದ ಬಗ್ಗೆ ಹೇಳ್ತಾನೆ, ಅವರು ಕಡೆಗೆ ನನ್ನನ್ನ ಸೇರ್ತಾರೆ. ಆದ್ರೆ ಕಡೆಗೆ ಬರ್ಬೇಕಂದ್ರೆ ಅವರು ಕೃಷ್ಣನಲ್ಲಿ ಮನಸ್ಸನ್ನ ಇಟ್ಟು ಅವನ ಭಕ್ತಿಯನ್ನ ಮಾಡಲೇಬೇಕು. ಪರಿಪೂರ್ಣತೆಯ ಕಡೆಗೆ ಹೋಗ್ಬೇಕು ಅಂದ್ರೆ
ಇದ್ರ ಬಗ್ಗೆ ಹೇಳ್ತಾನೆ. ಈ ನಿರಾಕಾರ ರೂಪದಲ್ಲಿ ಭಗವಂತನನ್ನ ಸೇರುವುದು ಹೇಗೆ ಅದ್ರ ಬಗ್ಗೆ ಹೇಳ್ತಾನೆ ಅವನು. ಕ್ಲೇಶೋಧಿಕರತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರಿವಾಪ್ಯತೆ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳಿಗೆ ಬಹು ಕಷ್ಟ. ಸೊ ಭಗವಂತನ ನಿರಾಕಾರ ರೂಪವನ್ನ ಈ ಶರೀರದಲ್ಲಿದ್ದು ನಾವು ಅವನನ್ನ ಆ ನಿರಾಕಾರ ಅದನ್ನ ಗ್ರಹಿಸುವುದು ನಮ್ಮ ಹತ್ರ ಸಾಧ್ಯವಿಲ್ಲ ಅಂತ ಅವನು ಹೇಳ್ತಾನೆ. ಬಹಳ ಕಷ್ಟ ಅಂತ ಹೇಳ್ತಾನೆ, ಸಾಧ್ಯವಿಲ್ಲ ಅಂತ ಹೇಳ್ತಾ ಇಲ್ಲ. ಅಂತಹ ಕಠಿಣದ್ದು ಅದರಲ್ಲಂತೂ ಕಲಿಯುಗದಲ್ಲಂತೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅಂತಹ ಸಮಯ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಅಂತಹ ಸಮಯ ಇಲ್ಲ. ಅಷ್ಟು ಕಠಿಣವಾಗಿ ತಪಸ್ಸನ್ನ ಮಾಡಿಕೊಂಡು ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸಿ ಭೌತಿಕ ಅಸ್ತಿತ್ವದ ನಿಲುಗಡೆಯಿಂದ ಅದನ್ನ ಹೊರಗೆ ತಂದು ಆಮೇಲೆ ನಾವು ಏನ್ ಮಾಡೋದು, ಭಗವಂತನಲ್ಲಿ ಮನಸ್ಸನ್ನು ಅಂದ್ರೆ ಅಂತಹ ಒಂದು ಸಮಾಧಿ ಸ್ಥಿತಿಗೆ ನಾವು ಹೋಗೋವರೆಗೆ ಈ ಶರೀರ ಅನ್ನುವಂಥದ್ದು ಇರುವುದಿಲ್ಲ. ಯಾಕೆಂದ್ರೆ ಭೌತಿಕ ಈ ನಮ್ಮ ಕಲಿಯುಗದಲ್ಲಂತೂ ನಾವು ಅದ್ರ ಬಗ್ಗೆ ಚಿಂತೆ ಮಾಡುವುದು ಬೇಡ, ಸಾಧ್ಯವೇ ಇಲ್ಲ. ಅದರಿಂದ ಕಲಿಯುಗದ ಯುಗ ಧರ್ಮವೇ ಇದೆ ಹರಿನಾಮ ಸ್ಮರಣೆ. ಆ ರೀತಿಯಾಗಿ ನಾವು ಸ್ಮರಣೆ ಮಾಡ್ತಾ ಮಾಡ್ತಾ ನಾವು ಅಂತ್ಯಕಾಲದಲ್ಲಿ ಭಗವಂತನನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ನಾವು ಏನು ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆಯನ್ನ ಪಡೆಯಬಹುದು. ಆದರೆ ಇದು ಬಹಳ ಕ್ಲೇಶಕರವಾದದ್ದು. ಈ ಶಿಸ್ತಿನಲ್ಲಿ ಮುಂದುವರಿಯುವ ದೇಹದಾರಿಗೆ ಬಹಳ ಕಷ್ಟ, ದೇಹವನ್ನ ಇಟ್ಕೊಂಡವರು ಅಂತ ನಮ್ಮ ಈ ಭೌತಿಕ ಶರೀರವನ್ನ ಹೊಂದಿರುವವರಿಗೆ. ಒಂದು ಚಿಕ್ಕ ವಿಡಿಯೋ ಪ್ರಭುಪಾದರದು ನಿಮ್ಗೆ ಜನಪಲ್ಲಿ ಇವರು ಆಕ್ಚುಲಿ ನಿರಾಕಾರವಾದಿಗಳು. ಅವರು ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಸೊ ಇವತ್ತು ಆಕ್ಚುಲಿ ಗುರು ಗೌರಾಂಗನ ನೆನೆಸ್ಕೊಳ್ಳಿ. ಮುಸ್ಲಿಮರು ನಿರಾಕಾರವಾದಿಗಳು. ಅವರು ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ. ಒಂದ್ಸಲ ಒಂದು ಚಿಕ್ಕ ಒಂದು ಸಣ್ಣ ಕಾನ್ವರ್ಸೇಷನ್ ಆಗತ್ತೆ. ಒಂದು ಇಸ್ಕಾನಿನ ಒಂದು ಹಿರಿಯ ಪ್ರಭುಗಳು ಮತ್ತು ಒಬ್ಬ ನಿರಾಕಾರವಾದಿ ಎಲ್ಲಿ ದುಬೈ ಏರ್ಪೋರ್ಟ್ ಅಲ್ಲಿ. ಸೊ ಅವರು ಹೀಗೆ ಒಂದು ಪ್ರವಚನಕ್ಕೆ ಹೋಗಿ ವಾಪಸ್ ಬರ್ತಾರೆ. ಬರುವಾಗ ಏರ್ಪೋರ್ಟ್ ಅಲ್ಲಿ ಕುಳಿತುಕೊಂಡು ಅವರು ಇಸ್ಕಾನ್ ನಿಮ್ಗೆ ಗೊತ್ತಿದೆ, ಒಂದು ಮಾಲೆ, ಜಪಮಾಲೆ ಇರುತ್ತೆ. ಜಪಮಾಲೆ ಇದ್ದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾರೆ. ಖಾಲಿ ಇರುವುದಿಲ್ಲ, ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಅವ್ರ ಪಕ್ಕದಲ್ಲಿ ಒಬ್ಬ ಇದೆ ಮುಸ್ಲಿಂ, ಅವನು ಬಂದು ಕೂತ್ಕೊಂಡು ಮಾಡ್ತಾನೆ. ಅವನು ಕೇಳ್ತಾನೆ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ. ಅವ್ರು ಹೇಳ್ತಾರೆ, ಇಲ್ಲ ನಾನು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಸೊ ಭಗವಂತನ ನಾಮಸ್ಮರಣೆ ನೀವು ಮಾಡಿದ್ದು ಅವನಿಗೇನು ಕೇಳಿಸ್ಕೊಳ್ತಾನ? ಅವನು ಏನೋ ಆತರ ಒಂದು ಬರ್ತಾನೆ ನಿಮ್ಮ ಭಗವಂತನಿಗೆ. ಹಾಗಾಗಿ ಇವರು ಕೇಳ್ತಾರೆ ವಾಪಸ್, ಓಕೆ ನೀವು ಭಗವಂತನಿಗೆ ದಿವ್ಸಕ್ಕೆ 3 ಸಲ ನಮಸ್ಕಾರ ಮಾಡ್ತೀರಲ್ಲ, ನೀವು ನಮಸ್ಕಾರ ಮಾಡಿದ್ದು ಅಥವಾ ಏನೋ ನೀವು ಪ್ರಾರ್ಥನೆ ಮಾಡ್ತೀರಾ, ಅದನ್ನ ಅವನು ಕೇಳಿಸ್ಕೊಳ್ತಾನ? ಹೌದು ಅಂತ ಹೇಳ್ತಾನೆ. ಮತ್ತೆ ಅವನಿಗೆ ಆಕಾರ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಅವನು ಹೇಗೆ ಕೇಳಿಸ್ಕೊಳ್ಲಿಕ್ಕೆ ಸಾಧ್ಯ? ಅಥವಾ ಅವನಿಗೆ ಕೇಳಿಸ್ಕೊಳ್ಬೇಕಂದ್ರೆ ಅವನಿಗೆ ಕಿವಿ ಇರ್ಬೇಕಲ್ಲ. ಸೊ ಅವನು ಕಿವಿ ಇರ್ಬೇಕಂದ್ರೆ ಅವನಿಗೆ ಮುಖ ಇರ್ಬೇಕಲ್ಲ. ಅವನ ಮುಖ ಇದೆ ಅಂದ್ರೆ ಅವನಿಗೆ ಶರೀರ ಇರ್ಬೇಕಲ್ಲ. ಸೊ ಆ ರೀತಿಯಾಗಿ ಭಗವಂತ ಅನ್ನುವಂಥವನು ಅಂದ್ರೆ ಅವನು ನಿರಾಕಾರನಲ್ಲ, ಅವನಿಗೆ ಆಕಾರ ಇದೆ. ಆದ್ರೆ ನಿರಾಕಾರ ಪರಿಪೂರ್ಣತೆ ಅಲ್ಲ, ಅದೊಂದು ಅವನ ಸಾಕಾರತೆಗೆ ಕಡೆಗೆ ಹೋಗ್ಲಿಕ್ಕೆ ಅದು ಒಂದು ಹೆಜ್ಜೆ, ನಿರಾಕಾರತೆಗೆ ಹೋಗುವಂಥದ್ದು. ಅದರಿಂದ ಅಲ್ಲಿಯೂ ಹೋಗಿ ಭಕ್ತಿಯನ್ನ ಮಾಡದೇ ಇದ್ರೆ ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ ಆಗೋದಿಲ್ಲ. ಭಗವಂತನ ಪರಿಪೂರ್ಣ ಸಾಕ್ಷಾತ್ಕಾರ ಯಾವಾಗ ನಾವು ಅವನನ್ನ ಬ್ರಹ್ಮೈತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ, ಈ 3 ಹಂತದಲ್ಲಿ ಬ್ರಹ್ಮ, ಪರಮಾತ್ಮ, ಬ್ರಹ್ಮನ್ ಅಂದ್ರೆ ನಿರಾಕಾರ ರೂಪ, ಪರಮಾತ್ಮ
ಮತ್ತು ಭಗವಾನ್. ಭಗವಾನ್ ಅಂದರೆ ಕೃಷ್ಣ. ಸೊ ಈ ರೀತಿಯಾಗಿ 3 ವಿಧದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಇದನ್ನು ಯಾರು ಹೇಳಿದ್ದು? ಪರಾಶರ ಮುನಿಗಳು. ಇಸ್ಕಾನ್ ಹೇಳಿದ್ದಲ್ಲ. ಸೊ ಪರಾಶರ ಮುನಿಗಳು ಹೇಳಿದ್ದು, ವೇದವ್ಯಾಸರ ತಂದೆ. ಭಗವಂತನ ಸಾಕ್ಷಾತ್ಕಾರದಲ್ಲಿ ಈ 3 ವಿಧಗಳು. ಪರಿಪೂರ್ಣ ಸಾಕ್ಷಾತ್ಕಾರ ಕೊನೆಗೆ ಕೃಷ್ಣನ ಸಾಕ್ಷಾತ್ಕಾರ ಆದಾಗ ಮಾತ್ರ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರತ್ಪಾರ್ಥ ಮಯ್ಯಾ ವೇಷಿತ ಚೇತಸಾಂ. ಪ್ರತಿಭಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಪಾರ್ಥ, ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಸೊ ಈಗ ನಾವು ಈ ಸಂಸಾರ ಸಾಗರ ಏನು ಹೇಳ್ತೇವೆ, ಇದು ನಾವು ಹೇಳಿದಷ್ಟು ಚಿಕ್ಕದಲ್ಲ. ಇದನ್ನು ಸಾಗರ ಅಂತ ಕರೀತಾರೆ. ಯಾಕೆ ಹೇಳಿ? ಈ ಸಂಸಾರ ಸಾಗರ ಈ ಬರೀ ಜನ್ಮಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ. ಅದು ಜನ್ಮ ಜನ್ಮಾಂತರದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಈ ಶರೀರ ಹೊಂದ್ಕೊಂಡು ಈ ಸಂಸಾರ ಸಾಗರದಲ್ಲಿ ಈಜಾಡ್ತಾ ಇರಬೇಕಾಗತ್ತೆ. ಆದ್ದರಿಂದ ಈ ಸಂಸಾರ ಸಾಗರದಲ್ಲಿ ನಾವು ಈಜಾಡ್ತಾ ಇರುವಾಗ ನಾವು ಸುಲಭವಾಗಿ ಈ ಸಾಗರವನ್ನು ದಾಟಬಹುದಾ? ಒಬ್ಬ ಪರಿಪೂರ್ಣ ಈಜುಗಾರನೇ ಇದ್ರೂ ಸಮುದ್ರದ ಮಧ್ಯದಲ್ಲಿ ಸಿಕ್ಕಾಕಿಕೊಂಡು ಬಿದ್ದಾಗ ಅವನಿಗೆ ದಡ ಸೇರ್ಲಿಕ್ಕೆ ಆಗತ್ತಾ? ಏನ್ ಹೇಳ್ತೀರಾ? ಹರೇ ಕೃಷ್ಣ. ಆದರೆ ಆಗತ್ತಾ? ಕೇಳ್ತಾ ಇದ್ದೇನೆ ನಿಮ್ಮ ಹತ್ರ. ಆ ರೀತಿಯಾಗಿ ದಡ ಸೇರ್ಬಹುದ ಅವನು? ಹರೇ ಕೃಷ್ಣ. ಎಲ್ರು ತುಂಬಾ ಸೈಲೆಂಟ್ ಆಗಿದ್ದೀರಾ, ಯಾಕೆ? ಕೇಳಿಸ್ತಾ ಇದೆಲ್ಲ ಧ್ವನಿ? ಕೇಳಿಸ್ತಿದೆ ಗುರುಜಿ. ಕೇಳಿಸ್ತಾ ಇದೆ. ಸೊ ಇಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಅಂತಹ ಅವನಿಗೆ ದಡ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ಈಜಿ 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 ಸುಸ್ತಾಗ್ಬಿಡ್ತಾನೆ. ಸುಸ್ತಾಗ್ಬಿಟ್ಟು ಆ ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಡ್ತಾನೆ. ಆದರೆ ಅವನನ್ನು ಎತ್ತಲಿಕ್ಕೆ ಯಾರಾದರೂ ಬಂದರೆ ಸ್ಪೀಡ್ ಬೋಟ್ ತಗೊಂಡು ಅಥವಾ ಬೋಟಲ್ಲಿ ಬಂದು ಅವನನ್ನು ಸುಲಭ ಕೂರಿಸ್ಕೊಂಡು ವಾಪಸ್ ಹೋಗ್ಬೋದು. ಅದರಿಂದ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಈ ಸಂಸಾರ ಸಾಗರವೂ ಹಾಗೆಯೇ. ಈ ಬ್ರಹ್ಮಾಂಡದಲ್ಲಿ ಭ್ರಮೆಗೆ ಬ್ರಹ್ಮಾಂಡೇ ಭ್ರಮಿತೋ ಕೋನಃ, ಈ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ನಾವು ಭ್ರಮೆಗೆ ಒಳಗಾಗಿ ಈ ಸಂಸಾರ ಸಾಗರ ತಿರುಗಾಟವನ್ನು ಮಾಡ್ತಾ ಇರ್ತೇವೆ. ಆ ತಿರುಗಾಟ ಕೊನೆಯಿಲ್ಲದ ತಿರುಗಾಟ ಆಗತ್ತೆ ನಾವು ಭಕ್ತಿಯನ್ನ ಮಾಡದೇ ಇದ್ರೆ. ಅದರಿಂದ ಅವನಿಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿಯನ್ನ ಇಟ್ಟು, ನಿಶ್ಚಲವಾಗಿ ಅವನಲ್ಲಿ ಭಕ್ತಿಯನ್ನ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನು ಧ್ಯಾನಿಸುತ್ತಾ, ಭಕ್ತಿ ಸೇವೆಯನ್ನ ಮಾಡಬೇಕು, ಅವನನ್ನು ಯಾವಾಗಲೂ ನಾವು ಧ್ಯಾನಿಸಬೇಕು. ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತೇನೆ ಅನ್ನೋ ಮಾತನ್ನು ಅವನಿಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಕೃಷ್ಣ ಆ ರೀತಿಯಾಗಿ ನಾವು ಮಾಡಿದರೆ ಮಾತ್ರ ನಮಗೆ ಅವನು ಖಂಡಿತವಾಗಿ ಅವಕಾಶವನ್ನು ಕೊಡ್ತಾನೆ ಅವನಲ್ಲಿ ಹೋಗ್ಲಿಕ್ಕೆ. ಮಯ್ಯೇವ ಮನ ಆದಸ್ತ್ವಂ ಮಯಿ ಬುದ್ಧಿ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಛಾಯಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು. ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಸಾಕು. ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಈ ಕೃಷ್ಣನ ಜೊತೆಗೆ ನಾವು ಕೃಷ್ಣನ ಬಗ್ಗೆ ರಾಸಲೀಲೆ ಅವನು ಗೋಪಿಕಾಸ್ತ್ರೀಯರ ಜೊತೆಗೆ ಮಾಡಿದ್ದು ಕೇಳ್ತೇವೆ. ಆದರೆ ನಾವು ಅದನ್ನ ಇಲ್ಲಿ ಭೌತಿಕ ಸಮಾಜದಲ್ಲಿ ಅದನ್ನ ಒಂದು ರೀತಿಯಾಗಿ ಅಷ್ಟು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ಜನ. ಸೊ ಆ ಗೋಪಿಕಾಸ್ತ್ರೀಯರು ಯಾರು, ಅಥವಾ ಈ ಗೋಪಬಾಲರು ಯಾರು, ಅಥವಾ ವಸುದೇವ ದೇವಿಕೆಯರು ಯಾರು, ಅಥವಾ ಭಗವಾನ್ ಶಿವನೇ ಇರಬಹುದು, ಬ್ರಹ್ಮನೇ ಇರಬಹುದು, ಅವರೆಲ್ಲ ಯಾರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಅವನ ಲೀಲೆಗಳಲ್ಲಿ ನಮಗೆ ಅನನ್ಯವಾದಂತಹ ಶ್ರದ್ಧೆ ಮತ್ತು ಭಕ್ತಿ ಬರುತ್ತೆ. ರಾಮಾವತಾರದಲ್ಲಿ ಸೀತೆ ರಾಮನನ್ನ ಮಾಡುವ ಭಕ್ತಿಯನ್ನ ನೋಡಿ ಮಾಧುರ್ಯ ಪ್ರೇಮ
ಈಗ ಭಗವಂತನ ಭಕ್ತಿಯ ಹಂತಗಳಲ್ಲಿ ಮೊದಲನೇದಾಗಿ ಶ್ರದ್ಧೆ ಬರಬೇಕು. ನಮಗೆ ಕೃಷ್ಣನಲ್ಲಿ ಶ್ರದ್ಧೆ ಬೇಕು. ಶ್ರದ್ಧಾ ಸಾಧು ಸಂಘ. ಸಾಧು ಸಂಘ ಅಂದ್ರೆ ಏನು? ಭಕ್ತರ ಸಂಘ ಮಾಡಬೇಕು. ಭಜನ ಕ್ರಿಯಾ. ಭಜನ ಕ್ರಿಯೆ ಅಂದ್ರೆ ಏನು? ಅವನ ಕೀರ್ತನೆ. ಮತ್ತು ಶ್ರದ್ಧಾ ಸಾಧು ಸಂಘ, ಭಜನ ಕ್ರಿಯಾ, ಅವನ ಬಗ್ಗೆ ಕೀರ್ತನೆ ಮತ್ತು ಅವನ ಪೂಜೆ, ಆ ರೀತಿಯಾಗಿ. ಆಮೇಲೆ ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಅಂದ್ರೆ ಏನು? ಎಲ್ಲ ಭೌತಿಕ ಆಸೆಗಳಿಂದ ದೂರ ಹೋಗುವಂಥದ್ದು. ನಮ್ಗೇನು ತುಂಬಾ ಆಸೆಗಳು ಬಿಡ್ಲಿಕ್ಕೆ ಆಗೋದಿಲ್ಲ, ಅಂತಹ ಆಸೆಗಳಿದ್ದಾವೆ, ಅಂತಹ ಅಟ್ಯಾಚ್ಮೆಂಟ್ ಇದೆ, ಸಂಬಂಧ ಇದೆ ಈ ಭೌತಿಕ ಪ್ರಕೃತಿಯ ಜೊತೆಗೆ. ಅನರ್ಥ ನಿವೃತ್ತಿ ಅಂದ್ರೆ ಅನಾವಶ್ಯಕವಾದ ಈ ಬಂಧನಗಳಿಂದ ಹೊರಗೆ ಬರುವಂಥದ್ದು. ಆಮೇಲೆ ನಿಷ್ಠ, ರುಚಿ, ಆಮೇಲೆ ಭಾವಭಕ್ತಿ ಬರುತ್ತೆ, ಆಮೇಲೆ ಪ್ರೇಮ ಭಕ್ತಿ ಬರುತ್ತೆ. ಸೊ ಇದು ಭಕ್ತಿಯ ವಿವಿಧ ಹಂತಗಳು. ಅದರಿಂದ ಇಂಥವರೆಲ್ಲ ಅಂತಹ ಹಂತಗಳನ್ನು ಮೀರಿ ಭಗವಂತನ ಜೊತೆಗೆ ನೇರ ಸಂಪರ್ಕವನ್ನು ಹೊಂದಿರುವಂಥವರು. ಸೊ ಒಂದಿಷ್ಟು ಋಷಿಮುನಿಗಳಿಗೆ ಆಸೆ ಆಗತ್ತಂತೆ, ನಾವು ಯಾಕೆ ಕೃಷ್ಣನ ಈ ರೀತಿಯಾಗಿ, ಸೀತೆ ಹೇಗೆ ಅವನ ಸೇವೆ ಮಾಡ್ತಾ ಇದ್ಲೋ ಆ ರೀತಿಯಾಗಿ ನಾವು ಯಾಕೆ ಸೇವೆ ಮಾಡಬಾರದು ಮಾಧುರ್ಯ ಪ್ರೇಮದಲ್ಲಿ. ಸೊ ಆ ಮಾಧುರ್ಯ ಪ್ರೇಮದಲ್ಲಿ ಮಾಡಬೇಕು. ಆಗ ಭಗವಂತ ಅವರಿಗೆ ಅರ್ಥ ಆಗತ್ತೆ. ಅಂದ್ರೆ ಅವನು ಏಕಪತ್ನಿ ವೃತಸ್ಥನಾಗಿರುವುದರಿಂದ ಮಾಧುರ್ಯ ಪ್ರೇಮ ರಾಮಾವತಾರದಲ್ಲಿ, ತ್ರೇತಾಯುಗದಲ್ಲಿ ಅದು ಆಗೋದಿಲ್ಲ, ಸಾಧ್ಯವಾಗದ ಮಾತು. ಅದರಿಂದ ಕೃಷ್ಣಾವತಾರದಲ್ಲಿ ಅವನು ಕೃಷ್ಣನಾಗಿ ಇಲ್ಲಿ ಬಂದಾಗ ಅವನು 16,000 ಗೋಪಿಕಾಸ್ತ್ರೀಯರ ಜೊತೆಗೆ 16,000 ಅರಮನೆಗಳಲ್ಲಿ 16,000 ಕೃಷ್ಣನಾಗಿ, ಒಬ್ಬರಿಗೂ ಗೊತ್ತಾಗೋದಿಲ್ಲ ಆ ಕೃಷ್ಣ ಇನ್ನೊಬ್ಬರ ಜೊತೆ ಇದ್ದಾನೆ ಅನ್ನುವಂಥದ್ದು. ಅಂದ್ರೆ ಇದೆಲ್ಲ ಅತ್ಯಂತ ದಿವ್ಯ ಲೀಲೆಗಳು. ಭಗವಂತನ ಈ ನಮ್ಮ ಭೌತಿಕ ಪ್ರಪಂಚದಲ್ಲಿ ನಾವು ಇಂತಹ ರಾಸಲೀಲೆಗಳ ಬಗ್ಗೆ ಏನಿರುತ್ತೆ, ಅದು ಮುಖ್ಯವಾಗಿ ಅದು ಕಾಮವಾಗಿ ನಾವು ತಗೊಳ್ತೇವೆ, ಭೌತಿಕ ಫಿಸಿಕಲ್ ಅಟ್ರಾಕ್ಷನ್. ಆದರೆ ಭಗವಂತನ ಲೀಲೆಗಳಲ್ಲಿ ಅದು ಯಾವುದೂ ಇಲ್ಲ. ಭಗವಂತನ ಲೀಲೆಗಳಲ್ಲಿ ಅವನು ಭಕ್ತರ ಜೊತೆಗೆ ಅವನ ಸಂಬಂಧವೇ ಅದು. ಅದರಿಂದ ಇಂತಹ ಅವರು ಈಗ ಗೋಪಿಕಾಸ್ತ್ರೀಯರು ಇರಬಹುದು, ಯಾಕೆಂದ್ರೆ ಅದು ಒಂದು ಮಹಾನ್ ಜ್ಞಾನಿಗಳು. ಅವನನ್ನು ಅರ್ಥ ಮಾಡಿಕೊಂಡವರು ಅವನ ಜೊತೆಗೆ ಲೀಲೆಯಲ್ಲಿ ತೊಡಗ್ತಾರೆ. ಈ ವಸುದೇವ ದೇವಕಿಯರು ಹಾಗೆಯೇ, ಅಥವಾ ಗೋಪಬಾಲರು ಹೌದು. ಅವರೆಲ್ಲ ಒಂದೊಂದು ರೀತಿ, ಯಾಕೆಂದ್ರೆ ಭಗವಂತನ ಜೊತೆಗೆ ಅಷ್ಟು ಹತ್ತಿರದ ಸಂಪರ್ಕ ಹೊಂದುವುದು ಇಲ್ಲವಾದರೆ ಕಷ್ಟ ಸಾಧ್ಯ. ಅದರಿಂದ ಯಾವುದ್ಯಾವುದೋ ರೀತಿಯಲ್ಲಿ ಅವನ ಜೊತೆಗೆ ಆ ರೀತಿಯಾಗಿ ಸಂಪವನ್ನು ಹೊಂದಿರ್ತಾರೆ. ಅವನು ಹೇಳ್ತಾನೆ, ಅದರಿಂದ ದೇವೋತ್ತಮ ಪರಮ ಪುರುಷನಾದ ನನ್ನ ಅವರ ಅವತಾರ, ಅವನು ಅವತಾರ ಮಾಡಿದಾಗೆಲ್ಲ ಅವರು ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಒಂದಿಷ್ಟು ಅವನದೇ ಆದ ಒಂದಿಷ್ಟು ಹತ್ತಿರದ ಭಕ್ತರು ಇರ್ತಾರೆ. ಅವನ ಅವತಾರ ಮಾಡ್ಕೊಂಡು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇದ್ದಾಗ ಅವರು ಬೇರೆ ಬೇರೆ ರೂಪಗಳಲ್ಲಿ ಬರ್ತಾರೆ. ಆ ಅವತಾರದ ಉದ್ದೇಶ ಏನಿದೆ ಅದು ಪೂರ್ಣಗೊಳ್ಳುತ್ತೆ. ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು ಸಾಕು, ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಅಷ್ಟು ಮಾಡಿದರೆ ನಾವು ಅವನಲ್ಲಿ ವಾಸಿಸ್ಬಿಟ್ರೆ ನಮಗೆ ಈ ರೀತಿಯಾದಂತಹ ಭೌತಿಕವಾದ ಇಲ್ಲಿ ಏನು ಸುಸ್ತಿದೆ, ಟಯರ್ಡ್ನೆಸ್ ಇದೆ ಬದುಕಲಿಕ್ಕೆ, ನಮಗಿಲ್ಲಿ ಅಂತಹದ್ದು ಯಾವುದೂ ಇರುವುದಿಲ್ಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ನಾವು ಹೋದಾಗ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಪಲ್ಲವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೊ. ಅವನು ಹೇಳ್ತಾ ಇದ್ದಾನೆ, ಈ ಭಕ್ತಿ ಯೋಗದ ಮನಸ್ಸನ್ನ ಭಗವಂತ ನಮ್ಗೆ ಇಡ್ಲಿಕ್ಕೆ ಆಗಿಲ್ಲ. ಇದು ಒಂದು ಹೆಜ್ಜೆ ಹಿಂದೆ ಹೋಗ್ತಾ ಇರುವಂತದ್ದು. ಈಗ ಮನಸ್ಸನ್ನ ಪೂರ್ತಿಯಾಗಿ ಅವನಲ್ಲಿ ಇಡುವುದು ಅದು ಒಂಥರ ಹೈಯೆಸ್ಟ್ ಭಕ್ತಿ. ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ಅನುಸರಿಸು. ಭಕ್ತಿಯೋಗದ ನಿಯಂತ್ರಕ ತತ್ವಗಳು ಏನು ಅನ್ನುವಂತಹದನ್ನ ನೀವು ಕೇಳಬಹುದು. ಭಕ್ತಿಯೋಗದ ನಿಯಂತ್ರಕ ತತ್ವಗಳಲ್ಲಿ ನಾವು ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಏಳುವಂತಹದ್ದು,
ಭಗವಂತನ ಪೂಜೆ, ಅವನಿಗೋಸ್ಕರ ಕೆಲಸ ಮಾಡುವಂತಹದ್ದು, ಅವನಿಗೆ ನೈವೇದ್ಯ, ಅವನಿಗೆ ಆ ರೀತಿಯಾಗಿ ನಮಸ್ಕಾರ ಮಾಡುವಂತಹದ್ದು, ಮತ್ತು ನಮ್ಮನ್ನು ನಾವು ಪರಿಶುದ್ಧಗೊಳಿಸಿಕೊಳ್ಳುವಂತಹದ್ದು. ದಿನಕ್ಕೆ 2 ಸಲ ಸ್ನಾನ ಮಿನಿಮಮ್, ಬೆಳಗ್ಗೆ ಅಥವಾ 1 ಸಲನಾದರೂ ಕಂಪಲ್ಸರಿ ಮಾಡಲೇಬೇಕಂತೆ. ಆಮೇಲೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳಲ್ಲಿ ಮುಖ್ಯವಾಗಿ 4 ನಾವು ಅನುಸರಿಸಬೇಕಂತೆ. ಏನು? ಒಂದು ಅನೈತಿಕ ಸಂಬಂಧಗಳು, ಇನ್ನೊಂದು ಈ ಮಾಂಸ ತಿನ್ನುವಂತಹದ್ದು, ಜೂಜಾಡುವಂತಹದ್ದು, ಮತ್ತು ಈ ಏನು ಹೇಳ್ತಾರೆ ಇದಕ್ಕೆ, ಇಂಟಾಕ್ಸಿಕೇಶನ್ ಅಥವಾ ಈ ನಶೆಯ ಪದಾರ್ಥಗಳನ್ನು ಸೇವಿಸುವುದು. ಸೊ ಇದನ್ನ ಬಿಟ್ಟು ನಾವು ಅವನ ಸೇವೆಯಲ್ಲಿ ನಿರತರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸು, ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸ. ಅತಿ ಕ್ರಮೇಣ ಏನಾಗತ್ತೆ, ನಾವು ಪರಿಪೂರ್ಣ ಮನಸ್ಸನ್ನ ಅವನಲ್ಲಿ ಇಡ್ಲಿಕ್ಕೆ ಸಾಧ್ಯವಾಗತ್ತೆ, ಅದನ್ನು ಅನುಸರಿಸ್ಕೊಂಡು ಹೋಗ್ತಾ. ಆಮೇಲೆ ಹೇಳ್ತಾನೆ, ಅದನ್ನೂ ಮಾಡ್ಲಿಕ್ಕೆ ಆಗಿಲ್ಲಪ್ಪ ನಿನ್ನ ಹತ್ರ, ಈಗ ಎಲ್ಲ ನಿಯಂತ್ರಕತ್ವಗಳನ್ನು ನಿನ್ನ ಹತ್ರ ಪರಿಪೂರ್ಣವಾಗಿ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಹೇಳ್ತಾನೆ, ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಓಕೆ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇಬ್ರು ಚೈತ್ರ ಇದ್ದಾರೆ, ಅವರು ಹ್ಯಾಂಡ್ ರೈಸ್ ಮಾಡಿಲ್ಲ. ಚೈತ್ರ ಮಾತಾಜಿ ಪ್ರಭುಜಿ, ನಂದೇ ಸಿಸ್ಟಮ್ ಆನ್ ಮಾಡ್ಕೊಂಡಿರೋದು. ಓ, ನೀವೇ ಬೇರೆ ಕಡೆ ಜಾಯ್ನ್ ಆಗಿದ್ದೀರಾ? ಅದೇ ಸರಿ ಆಗ್ತಿಲ್ಲ ಅಂತ ಸಿಸ್ಟಮ್. ಓಕೆ, ಧನ್ಯವಾದಗಳು. ಸರಿ. ಸೊ ಭಕ್ತಿ ಯೋಗದ ನಿಯಮಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ನಿನಗೆ, ಅಂದ್ರೆ ಇನ್ನೊಂದು ಹೆಜ್ಜೆ ಹಿಂದೆ ಹೋಗ್ತಾನೆ. ಇನ್ನೊಂದು ಹೆಜ್ಜೆ ಹಿಂದೋಗಿ ಹೇಳ್ತಾನೆ, ಅದಷ್ಟನ್ನು ಮಾಡ್ಲಿಕ್ಕೆ ಕ್ರಮೇಣ ನೀನೇನ್ ಮಾಡು, ದೇವರ ಕುರಿತಾಗಿ ಏನಾದ್ರೂ ಕೆಲಸ ಮಾಡ್ತಾ ಇರು. ಅಂದ್ರೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಇಂತಹ ಭಕ್ತರ ಸಂಘದಲ್ಲಿ ಏನಾದ್ರೂ ಸಮಯ ಎಷ್ಟಾಗುತ್ತೋ ಅಷ್ಟು ಸಮಯವನ್ನು ನಾವು ಅವನ ಸೇವೆ ಮಾಡಲಿಕ್ಕೆ ಹಾಕುವಂಥದ್ದು. ಅಂದ್ರೆ ಇಡೀ ದಿನ ಆಗ್ತಾ ಇಲ್ಲ, ಸರಿ 1 hour ಪರ್ ಡೇ ನಾನು ಕೃಷ್ಣನಿಗೋಸ್ಕರ ನನ್ನ ಸಮಯ, ಅಂದ್ರೆ ಅವನ ಕುರಿತಾಗಿ ಏನನ್ನಾದರೂ ಈ ರೀತಿಯಾಗಿ, ಉದಾಹರಣೆಗೆ ಈಗ ನಾವು ಭಗವದ್ಗೀತೆ ಕ್ಲಾಸನ್ನು ಮಾಡ್ತೇವೆ, ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಇಲ್ಲಿ ಬಂದು ಸೇವೆ ಮಾಡ್ಬೋದು. ನೀವೇ ಕ್ಲಾಸ್ ತಗೊಳ್ಬಹುದು ಕ್ರಮೇಣ ಕಲ್ತ್ಕೊಂಡು, ಅಥವಾ ನೀವು ಈ ಹೋಸ್ಟ್ ಆಗಿ, ಈಗ ನಮ್ಮ ಜೊತೆಗೆ ಜ್ಯೋತಿ ಮಾತಾಜಿಯವರಿದ್ದಾರೆ, ಆ ರೀತಿಯಾಗಿ ಬೇರೆ ಬೇರೆ ರೀತಿಯ ಸೇವೆಗಳಿದ್ದಾವೆ, ಅಂತಹ ಸೇವೆಗಳನ್ನು ನೀವು ಮಾಡಬಹುದು. ಅಥವಾ ಇಂತಹ ಒಂದು ಇದಕ್ಕೆ ಏನಾದರೂ ನಿಮ್ಮ ಕೈಲಾದ ಅನ್ನದಾನ, ಅಥವಾ ನಿಮ್ಮ ಏನು ಯಾವುದೇ ರೀತಿಯಾದಂಥ ರೀತಿಯಲ್ಲಿ ನೀವು ಸೇವೆಯನ್ನು ಧನ ರೂಪದಲ್ಲಾಗಲಿ, ನಿಮ್ಮ ಏನೋ ನಾವು ಹೇಳ್ತೇವಲ್ಲ, ಏನು ಕಾಯ ವಾಚ ಮನಸ, ಸೊ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಅವನ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮ ಸಮಯವನ್ನು ಇಡಬಹುದು. ಅದರಿಂದ ಅವನು ಹೇಳ್ತಾ ಇದ್ದಾನೆ, ನಿನಗೆ ಸಾಧ್ಯವಾದ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರ್ತೀಯ. ನೀನು ಕ್ರಮೇಣವಾಗಿ ಖಂಡಿತವಾಗಿ ನಿನ್ನ ಮನಸ್ಸು ಕೃಷ್ಣನಲ್ಲಿ ನೆಲೆಸತ್ತೆ, ಆ ರೀತಿ ಮಾಡುವುದರಿಂದಲೂ ಸಹಿತ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಯತ್ಕರೋಷೆ ಯದಶ್ನಾಸಿ ಯಜ್ಜುಹೋಷೆ ದದಾಸಿ ಯತ್ ತಪಸ್ಯಸಿ ಕೌಂತೇಯ ತತ್ಕುರುಷ್ವಂ ಅದರ್ಪಣಂ. ಸರಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೂ ಮಾಡು, ಏನನ್ನೇ ಭಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಲ್ಲವನ್ನ ನೀನು ಅವನಿಗೆ ಕಾಣಿಕೆಯಾಗಿ ಅರ್ಪಿಸು. ನೀನು ಏನನ್ನೇ ಮಾಡು, ನೀನು ಏನನ್ನೇ ಅನುಭವಿಸು. ಭುಂಜಿಸು ಅಂದ್ರೆ ಏನೋ ಎಂಜಾಯ್ ಮಾಡುವಂಥದ್ದು ಅಂತ ಅರ್ಥ. ಅಂದ್ರೆ ನೀನು ಜೀವನದಲ್ಲಿ ಏನಾದರೂ ನಿನಗೋಸ್ಕರ ಎಂಜಾಯ್ ಮಾಡ್ತಾ ಇದ್ರೆ ಎಲ್ಲವನ್ನ ಅವನು ಹೇಳ್ತಾ ಇದ್ದಾನೆ, ನೀನು ಅದನ್ನ ಎಂಜಾಯ್ ಮಾಡಾದ್ರೆ ಅದನ್ನ ಕೃಷ್ಣನಿಗೋಸ್ಕರ ಕಾಣಿಕೆಯಾಗಿ ಅರ್ಪಿಸಂತ. ಅದರ ಅಂದ್ರೆ ಫಲಗಳನ್ನ ಅಪೇಕ್ಷಿಸದೆ ನೀನು ಆ ರೀತಿಯಾಗಿ ಕೆಲಸ ಮಾಡು ಅನ್ನುವಂತಹದ್ದು. ಅದರಿಂದ ಅವನು ಹೇಳ್ತಾನೆ, ನೀನು ಯಾವುದೇ ತಪಸ್ಸಿರ್ಬಹುದು, ಅಥವಾ ನೀನು ಯಾವುದೇ ಏನಾದರೂ ಒಂದು ಕರ್ಮವನ್ನ ಮಾಡ್ತಾ ಇರ್ಬೋದು, ಎಲ್ಲದು ಅದನ್ನ ನೀವು ಆ ರೀತಿಯಾಗಿ ಅವನು ಹೇಳ್ತಾನೆ ಕಾಣಿಕೆಯಾಗಿ ನನಗೆ ಅರ್ಪಿಸು ಅಂತ. ಸೊ ಅದೇ ನಾನು ನಿಮ್ಗೆ ಹೇಳ್ತಾ ಇದ್ದೆ,
ಇಸ್ಕಾನ್ ಮಂಗಳೂರು ಕುಳಾಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೇವೆಗಳ ಅಂದರೆ ತುಳಸಿ ಹಾರ ಸೇವೆ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ವೆಬ್ಸೈಟಲ್ಲಿಯೂ ಇದೆ. ಸೊ ನಿಮ್ಮಲ್ಲಿ ನಿಮ್ಮ ಕೈ, ಯಾಕೆಂದ್ರೆ ಇಂತಹ ಒಂದು ಸೆಟಪ್ ಇರೋದೇ ನಾವು ಭಕ್ತರು ಡೊನೇಟ್ ಮಾಡೋದ್ರಿಂದ ಮಾತ್ರ ಇಂತಹ ಒಂದು ಕೆಲಸ ಅವಿರತವಾಗಿ ನಿರತವಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಡ್ಕೊಂಡು ಹೋದಾಗ ಜನರಿಗೆ ಅಟ್ಲೀಸ್ಟ್ ಇಂತಹ ಒಂದು ಜ್ಞಾನ ಸಿಗ್ತಾ ಇದೆ. ಅದರಿಂದ ನಿಮ್ಮ ಕೈಲಾದಂತಹ ಸಹಾಯವನ್ನು, ಯಾಕೆಂದ್ರೆ ಇದು ಡೊನೇಷನ್ ಇಲ್ಲದೆ ವರ್ಕ್ ಆಗದೆ ಇನ್ಸ್ಟಿಟ್ಯೂಷನ್ಸ್ ನಡೀಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಭಕ್ತಿಯ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಈ ಸಂಸ್ಥೆಗಳು ಭಕ್ತರು ಡೊನೇಟ್ ಮಾಡ್ದೇನೆ ಅವು ಸರ್ವೈವ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅಂಥವರು ಸರ್ವೈವ್ ಆಗಿಲ್ಲ ಅಂದರೆ ಇಂತಹ ಕೆಲಸಗಳು ನಡೆಯೋದಿಲ್ಲ. ಆದರೆ ಇಂತಹ ಕೆಲಸಗಳು ಹೆಚ್ಚು ಹೆಚ್ಚು ನಡೀಬೇಕಂದ್ರೆ ನಾವು ಭಕ್ತರು ಕೈಲಾದಷ್ಟು ಸಹಾಯವನ್ನು ಮಾಡಲೇಬೇಕಾಗುತ್ತೆ. ಆದ್ದರಿಂದ ನೀವು ಸಹಿತ ಈ ಇಸ್ಕಾನ್ ವೆಬ್ಸೈಟಲ್ಲಿ ಅಥವಾ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತಾರೆ, ನಿಮ್ಮಲ್ಲಿ ಕೈಲಾದಂತಹ ಸಹಾಯವನ್ನು ನೀವು ಮಾಡ್ತಾ ಹೋಗಬಹುದು. ಹರೇ ಕೃಷ್ಣ. ಅಥೈತದಪ್ಯ ಶಕ್ನೋಸಿ ಕರ್ತುಂ ಉದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರು ಯಥಾತ್ಮವಾನ್. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮಫಲವನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಿರಲು ಪ್ರಯತ್ನಿಸು. ಸೊ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಭಗವಂತನ ಪ್ರಜ್ಞೆಯಲ್ಲಿ ಇರ್ಲಿಕ್ಕೆ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಯಾವಾಗಲೂ ಮನಸ್ಸು ಅವನದಿಂದ ನಿನ್ನ ಕರ್ಮ ಫಲಗಳನ್ನ ತ್ಯಾಗ ಮಾಡಿಬಿಡು. ಮತ್ತೆ ಫಲಗಳನ್ನ ಅಪೇಕ್ಷೆ ಏನೇ ಮಾಡ್ತಾ ಇದ್ರು ಫಲಗಳನ್ನ ಬಿಟ್ಬಿಡು. ಫಲಗಳ ಬಗ್ಗೆ ಚಿಂತೆ ಮಾಡಬೇಡ. ಅದನ್ನ ತ್ಯಾಗ ಮಾಡಿ ನೀನು ಆತ್ಮಸ್ಥಿತನಾಗಲು, ಅಂದ್ರೆ ನ್ಯೂಟ್ರಲ್, ನಾವು ಹೇಳ್ತೀವಲ್ಲ ಏನು, ಸ್ಥಿತಪ್ರಜ್ಞನಾಗು ನೀನು ಅಂತ. ಸ್ಥಿತಪ್ರಜ್ಞ ಅಂದ್ರೆ ಯಾರು? ಆತ್ಮಸ್ಥಿತನಾಗಲಿಕ್ಕೆ ನೀನು ಪ್ರಯತ್ನ ಮಾಡು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀನು ಅಷ್ಟು ಯಾವುದೇ ವಿಷಯದ ಬಗ್ಗೆ ನಾವು ಹೇಳ್ತೀವಲ್ಲ ನಿರ್ಲಿಪ್ತತೆ ಅಲ್ವಾ, ನಾವು ಹೇಳ್ತೀವಲ್ಲ ಏನೋ ಹಿಂಗೆ ಮೈ ಕುಡ್ಕೊಂಡಿರೋದು ಅಂತ, ಅಥವಾ ಕೆಲವೊಂದು ಟೈಮ್ ಹೇಳ್ತೀವಿ ಈ ಕಿವಿಲ್ ಬಂದು ಆ ಕಿವಿಲ್ ಬಿಡೋದು. ಸೊ ಆ ರೀತಿಯಾಗಿ ನಾವು ಆತ್ಮಸ್ಥಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಆದ್ರೆ ಕೆಲವೊಂದು ಟೈಮ್ ಬಹಳ ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದನ್ನ ನಾವು ಬಿಟ್ಬಿಡ್ಬೇಕು. ಆವಾಗ ಬಹಳ ಸ್ವಾತಂತ್ರ್ಯ ಸಿಗತ್ತೆ ನಮಗೆ. ಹರೇ ಕೃಷ್ಣ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ದಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿರ್ ಅನಂತರಂ. ಹರೇ ಕೃಷ್ಣ. ಪ್ರತಿಭಾ ಮಾತಾಜಿ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೂ ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಕರ್ಮಫಲ ತ್ಯಾಗ ಮಾಡೋದ್ರಿಂದ ಮನಃಶಾಂತಿ. ನೋಡಿ ಹೇಗೆ ಯಾವುದಕ್ಕೂ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಇರುವಾಗ, ಸ್ಥಿತಪ್ರಜ್ಞರ ರೀತಿ ಇರುವಾಗ ಹೇಗೆ ನಮಗೆ ಮನಸ್ಸು ಎಷ್ಟು ಸಮಾಧಾನವಾಗಿರುತ್ತೆ ಅಂತ. ಅದಕ್ಕೆ ಅದು ಸಹಿತ ಸುಮ್ಮನೆ ಬರುವುದಿಲ್ಲ, ಅದು ಸಹಿತ ಅಭ್ಯಾಸದಿಂದ ಬರುತ್ತೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಈ ಸ್ಥಿತಪ್ರಜ್ಞನ ಅಭ್ಯಾಸ ನಿನಗೆ ಆಗದೆ ಇದ್ರೆ ಏನ್ ಹೇಳ್ತಾನೆ, ಜ್ಞಾನ ಸಾಧನೆ ಮಾಡು. ಜ್ಞಾನ ಅಂದ್ರೆ ಅವನ ಬಗ್ಗೆ ತಿಳ್ಕೊ. ಭಗವಂತನ ಇಲ್ಲಿ ಜ್ಞಾನ ಅಂದ್ರೆ ಈ ಆಧ್ಯಾತ್ಮಿಕ ಜ್ಞಾನ, ಅದರ ಸಾಧನೆಯಲ್ಲಿ ತೊಡಗು, ಮಾಡು. ನೀನು ಸಾಧಕನಾಗು, ಯಾವಾಗಲೂ ಜ್ಞಾನದ ಸಾಧನೆ ಮಾಡುವಂತಹ ಒಂದು ಸಾಧಕನಾಗು ನೀನು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾನೆ. ಆದರೆ ಅವನು ಹೇಳ್ತಾನೆ, ಈ ಜ್ಞಾನಕ್ಕಿಂತಲೂ ಧ್ಯಾನ ಉತ್ತಮ. ಧ್ಯಾನಕ್ಕಿಂತ ನಾವು ಕರ್ಮಫಲಗಳನ್ನು ತ್ಯಾಗ ಮಾಡಿ ಬದುಕುವುದು ಬಹಳ ಉತ್ತಮ. ಕರ್ಮಫಲ ತ್ಯಾಗ ಉತ್ತಮ. ಆ ತ್ಯಾಗ ಅಪೇಕ್ಷಿಸದೇ ಇರುವಂತಹ ಸ್ಥಿತಪ್ರಜ್ಞ ರೀತಿ ಆಗುವಂತಹದ್ದು ಅದು ಬಹಳ ಉತ್ತಮ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವಚ ನಿರ್ಮಮೋ ನಿರಹಂಕಾರಃ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟಃ ಸತತಂ ಯೋಗಿ ಯತಾತ್ಮ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. 1 ಸೆಕೆಂಡ್. ಹರೇ ಕೃಷ್ಣ. ಇಲ್ಲಿ ಒಬ್ರು ಚಾಟ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡ್ತಾರೆ. ಸೌಮ್ಯ ಮಾತಾಜಿ ಓದ್ತೀರಾ? ಸೌಮ್ಯ ಮಾತಾಜಿ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ಮ ಮೈಕನ್ನ ಅನ್ಮ್ಯೂಟ್ ಮಾಡಿ ಓದಿ. ನಿನ್ನೆನೂ ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ?
ಓಕೆ, ಹರೇ ಕೃಷ್ಣ. ಧನ್ಯವಾದಗಳು. ನಾವು ಮುಂದೆ ಹೋಗೋಣ ಇಲ್ಲೇ. ಹರೇ ಕೃಷ್ಣ ಪ್ರಭುಜಿ, ನಾನು ಓದ್ಬೋದಾ? ಹಾ, ಓದಿ ಮಾತಾಜಿ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನು, ಸುಖ ದುಃಖಗಳಲ್ಲಿ ಸಮಚಿತ್ತನು, ಕ್ಷಮಾಶೀಲನು, ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯು, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಹರೇ ಕೃಷ್ಣ ಪ್ರಭು. ಯಾರು ಕೃಷ್ಣನಿಗೆ ಪ್ರಿಯರು ಅನ್ನುವಂತಹದ್ದು ಈ ಚಿತ್ರದಲ್ಲಿ ನೀವು ಸುಧಾಮನನ್ನು ನೋಡ್ಬೋದು. ಸುಧಾಮ, ಅವನಿಗೆ ಏನೂ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ, ಆದರೂ ಸಹಿತ ಅವನ ಹೆಂಡತಿ ಹೇಳ್ತಾಳೆ, ಹೋಗಿ ನಿಮ್ಮ ಗೆಳೆಯನ ಹತ್ರ, ಅವರೆಲ್ಲ ಒಟ್ಟಿಗೆ ಓದಿದವರು, ಕೃಷ್ಣ ಸುಧಾಮ ಅಲ್ಲ, ಗುರುಕುಲದಲ್ಲಿ ಅವರ ಗೆಳೆಯರು, ಹೋಗಿ ಹೇಳ್ಕೊಂಡು ಹೋಗ್ತಾನೆ. ಕೃಷ್ಣನಿಗೆ ಎಷ್ಟು ಆನಂದ ಅವನು ಬಂದಿದ್ದಾನೆ ಅಂದ್ರೆ, ಸೊ ಅಂತಹ ಅವನ ಪಾದ ಸೇವೆಯನ್ನು ಅಲ್ಲಿ ಮಾಡ್ತಾನೆ. ಯಾಕಂದ್ರೆ ಅವನು ಬ್ರಾಹ್ಮಣ ಬಂದಿದ್ದಾನೆ, ಅಲ್ಲಿ ಅವನ ಪಾದ ಸೇವೆಯನ್ನು ಅವನು ಮಾಡ್ತಾನೆ, ಕೃಷ್ಣನೇ ಸ್ವತಃ. ಯಾಕೆಂದ್ರೆ ಅವನು ದ್ವಾರಕೆಯಲ್ಲಿರುವಾಗ ಹೋಗ್ತಾನೆ, ಆವಾಗ ಅವನು ಆ ರೀತಿಯವನು ಅಂದ್ರೆ ಇದು ಮಾಡ್ತಾನೆ. ಆದ್ರೆ ಅವನು ಏನು ಕೇಳೋದೇ ಇಲ್ಲ, ಅವನು ಹಾಗೆ ಹೋಗ್ತಾನೆ ವಾಪಸ್ಸು. ಅವನು ಅವಲಕ್ಕಿ ತಂದಿರ್ತಂತೆ, ಎಲ್ಲ ಸುಧಾಮನ ಅವಲಕ್ಕಿ. ಹೆಂಡತಿ ಕಳಿಸ್ಕೊಡ್ಲಿಕ್ಕೆ ಗೆಳೆಯನ ಹತ್ರ ಹೋದಾಗ ಏನೂ ಇಲ್ಲ, ಇದನ್ನಾದ್ರೂ ತಗೊಂಡೋಗಿ ಅಂತ ಒಂದು ಸ್ವಲ್ಪ ಅವಲಕ್ಕಿಯನ್ನ ಕಟ್ಕೊಡ್ತಾಳಂತ ಅವಳು. ಅದನ್ನ ಹಿಡ್ಕೊಂಡು ಅವನು ಹೋಗ್ತಾನೆ, ಆದ್ರೆ ಅದನ್ನು ಕೊಡೋದೇ ಇಲ್ಲ ಅವನು. ಕೃಷ್ಣನೇ ಅದನ್ನ ಇದು ಮಾಡಿ, ಅವನಿಗೆ ಗೊತ್ತ ಕೃಷ್ಣ ಭಗವಂತನಾಗಿರೋದ್ರೆ ಅವನಿಗೆಲ್ಲ ಗೊತ್ತಿದೆ, ಅದನ್ನ ಅವನು ತಗೊಳ್ತಾನೆ. ಆ ರೀತಿಯಾಗಿ ಅವನು ಸೇವೆ ಮಾಡ್ತಾನೆ. ಅದರಿಂದ ಯಾರಿಗೂ ನಾನು ಒಡೆಯ ಅಂದ್ರೆ ನಾನೇ ಗ್ರೇಟ್, ನಾನೇ ಕಿಂಗ್ ಅನ್ನುವಂಥ ಕೆಲವು ಭಾವನೆ ಭೌತಿಕ ಪ್ರಪಂಚದಲ್ಲಿ ಮಾಯೆಯ ಪ್ರಭಾವದಲ್ಲಿ ಇರುವವರಿಗೆ ನಮಗೆ ಬರುತ್ತೆ. ಅದರಿಂದ ಇದು ನಮ್ಮಲ್ಲಿರುವಂತಹ ಕಶ್ಮಲಗಳು ಅಂತ ನಾವು ತಿಳ್ಕೊಳ್ಳಬಹುದು. ಆದರೆ ಅದು ಹೇಗೆ ಬರುತ್ತೆ ಅನ್ನುವಂಥದ್ದು ನಾವು ಉದ್ದೇಶಪೂರ್ವಕವಾಗಿ ಮಾಡುವಂತಹದ್ದಲ್ಲ. ಮುಂದಿನ ಅಧ್ಯಾಯಗಳಲ್ಲಿ ನಮ್ಗೆ ಅರ್ಥ ಆಗತ್ತೆ. ಈ ಜ್ಞಾನಯೋಗಕ್ಕೆ ಹೋಗ್ತಾ ಇದ್ದೇವೆ, ಈ ತ್ರೈಗುಣ್ಯ ಹೇಗೆ ನಮ್ಮನ್ನ ಆಡ್ತಾ ಇದೆ, ಇಲ್ಲಿ ನಾವು ಹೇಗೆ ಅದರ ಪ್ರಭಾವದಲ್ಲಿ ಇರ್ತೇವೆ, ಹೇಗೆ ನಮ್ಗೆ ಇದನ್ನೆಲ್ಲ ಬಿಡ್ಲಿಕ್ಕೆ ಕಷ್ಟ ಆಗತ್ತೆ, ಯಾಕೆ ನಮ್ಗೆ ಅಂದ್ರೆ ನಮ್ಗೆ ಆ ಜ್ಞಾನವೂ ಇರೋದಿಲ್ಲ ಇಲ್ಲಿ ತನಕ. ಅಂತಹ ಜ್ಞಾನಗಳನ್ನ ಅವನು ಮುಂದೆ ನಾಳಿನ ಅಧ್ಯಾಯದಿಂದ ಜ್ಞಾನಯೋಗ ಸ್ಟಾರ್ಟ್ ಆಗತ್ತೆ, ಅದರಲ್ಲಿ ಅವನು ಕೊಡ್ತಾನೆ. ಅದರಿಂದ ಅವನು ಹೇಳ್ತಾನೆ, ಸುಖ ದುಃಖಗಳಲ್ಲಿ ಸಮಚಿತ್ತತೆ ಬರಬೇಕು, ಸುಖ ಮತ್ತೆ ದುಃಖಗಳಲ್ಲಿ ನಿರ್ಲಿಪ್ತತೆ, ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಇರದೇ ಇರುವಂತಹದ್ದು. ಅಥವಾ ಅಹಂಕಾರ ಅಂದ್ರೆ ಅಹಂಕಾರದ ಬಗ್ಗೆ ಸೆಲ್ಫ್ ಈಗೋ ಅನ್ನುವಂಥದ್ದು ಇದೆಯಲ್ಲ, ನಾನೇ ಗ್ರೇಟ್ ಅನ್ನುವಂಥದ್ದು ಅದು, ಅಥವಾ ನನ್ನ ಐಡೆಂಟಿಟಿಯನ್ನ ನಾನು ಇದು ಮಾಡ್ಕೊಳ್ಳುವಂಥ ಅಂತಹ ಐಡೆಂಟಿಟಿಗಳಿರಬಾರ್ದು. ನಿರಹಂಕಾರ ಅನ್ನುವಂಥದ್ದು ಫಾಲ್ಸ್ ಈಗೋ ಅಂತ ಹೇಳ್ಬೋದು. ಸೊ ಕ್ಷಮಾಶೀಲನು, ಸದಾ ತೃಪ್ತನು, ಎಲ್ಲರನ್ನ ಕ್ಷಮಿಸುವಂತಹ ಗುಣಗಳನ್ನ ಹೊಂದಿರುವಂಥವನು, ಇದ್ದದ್ರಲ್ಲಿಯೇ ಸಂತೋಷ ಪಡುವಂಥವನು, ಆತ್ಮ ಸಂಯಮಿ, ಉದ್ವೇಗಕ್ಕೆ ಒಳಗಾಗದೇ ಇರುವಂತಹದ್ದು, ದೃಢ ಮನಸ್ಸು ದೃಢವಾಗಿರುವಂತಹದ್ದು, ಭಕ್ತಿ ಸೇವೆಯಲ್ಲಿ ಮಾಡ್ತಾ ಇರುವಂಥವನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನು. ಕೃಷ್ಣನಿಗೆ ಅಹಂ ಭಕ್ತ ಪರಾಧೀನ, ಅವನು ಭಕ್ತರ ಅಧೀನ ಕೃಷ್ಣ. ಅವನೇ ಹೇಳಿದ ಹಾಗೆ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ, ಹರ್ಷಾಮರ್ಷಮಯ ಭಯೋದ್ವೇಗೈರ್ಮುಕ್ತೋ ಯ ಸಚ ಮೇ ಪ್ರಿಯಃ. ಹರೇ ಕೃಷ್ಣ. ಛಾಯಾ ಮಾತಾಜಿ. ಯಾವ ವ್ಯಕ್ತಿಯಿಂದ ಯಾರೂ ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ, ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಯಾರು ಉದ್ವೇಗದಲ್ಲಿ ಸಮಚಿತ್ತನಾಗಿರ್ತಾನೆ ಅಥವಾ ಭಯ ಆತಂಕಗಳಲ್ಲಿ ಸಮಚಿತ್ತನಾಗಿರ್ತಾನೆ, ಉದ್ವೇಗ ಪಡುವುದಿಲ್ಲ. ಇಲ್ಲಿ ಚಿತ್ರಕೇತು ಅವನು ಅನಂತನ ಸಾಕ್ಷಾತ್ಕಾರದಲ್ಲಿ ಭಗವಂತ ಅವನಿಗೆ ಒಂದು ಲೋಕವನ್ನ ಕೊಡ್ತಾನೆ. ಆಧ್ಯಾತ್ಮಿಕದಲ್ಲಿ ಚಿತ್ರಕೇತುವಿಗೆ ಒಂದು ಲೋಕವನ್ನ ಕೊಡ್ತಾನೆ. ಚಿತ್ರಕೇತುವಿಗೆ ಆಧ್ಯಾತ್ಮಿಕ ಲೋಕದಲ್ಲಿ ಬಹಳ ಜನ ಹೆಂಡತಿಯರಿದ್ದಾರಂತೆ. ಆ ರೀತಿಯಾಗಿ ಅವನ ಹೆಂಡತಿಯರ ಜೊತೆಗೆ ಪುಷ್ಪಕ ವಿಮಾನದಲ್ಲಿ
ಹೀಗೆ ಹೋಗ್ತಾ ಇರುವಾಗ ಕೈಲಾಸದಲ್ಲಿ ಶಿವ ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಅವನು ಅಲ್ಲಿರುವ ಅವನ ಎಲ್ಲರ ಜೊತೆಗೆ ಶ್ರೀಮದ್ ಭಾಗವತಂ ಬಗ್ಗೆ ಹೇಳ್ತಾ ಇರುವಾಗ ಆ ರೀತಿಯಾಗಿ ಅವನು ಕೃಷ್ಣನ ಶಿವನ ತೊಡೆಯ ಮೇಲೆ ಪಾರ್ವತಿ ಕುಳಿತಿದ್ದನ್ನು ನೋಡಿ ಅವನು ನಗಾಡ್ತಾನಂತೆ. ಅವನಿಗೆ ನಗು ಬರುತ್ತೆ. ಅದರಿಂದ ಪಾರ್ವತಿ ಅವನಿಗೆ ಶಾಪ ಕೊಟ್ಬಿಡ್ತಾಳೆ, ನೀನು ರಾಕ್ಷಸನಾಗಿ ಹುಟ್ಟು ಅಂತ. ಆಗ ಶಿವ ಹೇಳ್ತಾನಂತೆ, ನೀನ್ ಯಾಕೆ ಅವನಿಗೆ ಶಾಪ ಕೊಟ್ಟೆ? ಅವನು ಭಗವಂತನ ಭಕ್ತ, ಅವನಿಗೆ ಗೊತ್ತಿದೆ. ಯಾಕಂದ್ರೆ ಅಂತಹ ಇದಕ್ಕಾಗಿ ಅವನು ಆಧ್ಯಾತ್ಮಿಕ ಲೋಕದಲ್ಲಿ ಅವನಿಗೆ ಒಂದು ಚಿತ್ರಕೇತುವಿಗೆ ಆ ಒಂದು ಲೋಕವೇ ಅವನು ಕೊಟ್ಟಿರ್ತಾನೆ. ಸೊ ನೀನ್ ಯಾಕೆ ಅವನಿಗೆ ನಿನ್ನ ಶಾಪದಿಂದ ಅವನು ಯಾವುದೇ ರೀತಿಯ ವಿಚಲಿತನತೆ ಅಥವಾ ದುಃಖ ಸಂಕಟಗಳು ಇಲ್ಲ. ಅದೇ ಸಮಯದಲ್ಲಿ ಚಿತ್ರಕೇತು ಏನ್ ಮಾಡ್ತಾನೆ, ಅವನು ಅಂದ್ರೆ ವಿನಯಪೂರ್ವಕವಾಗಿ ಯಾವುದೇ ರೀತಿಯಾದ ಜಂಬವನ್ನ ತೋರಿಸದೆ ಅವನು ಸೀದಾ ಅಲ್ಲಿಂದ ರಥದಿಂದ ಇಳಿದು ಬಂದು ಪಾರ್ವತಿಗೆ ನಮಸ್ಕಾರ ಮಾಡಿ, ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ನಿನ್ನ ಶಾಪವನ್ನ ಸ್ವೀಕಾರ ಮಾಡ್ತೇನೆ, ಆದರೆ ನಿನ್ನ ಹತ್ರ ಒಂದು ಕೋರಿಕೆ ನಂದು. ಏನು? ನಾನು ರಾಕ್ಷಸನಾಗಿ ಹುಟ್ಟಿದ್ದು ತೊಂದರೆ ಇಲ್ಲ ನನಗೆ, ನಾನು ಹುಟ್ಟೇನೆ, ಆದರೆ ಅಲ್ಲಿಯೂ ಸಹಿತ ನನಗೆ ಭಗವಂತನ ಭಕ್ತಿಯನ್ನ ಮಾಡುವ ಅವಕಾಶವನ್ನ ಕೊಡು. ಅಂದ್ರೆ ಅವರು ವಿಚಲಿತರಾಗುವುದಿಲ್ಲ. ಅವರಿಗೆ ಬೇಕಾಗಿದ್ದೇನು? ಭಗವಂತನ ನಾಮಸ್ಮರಣೆ. ಯಾವ ರೂಪ ಆದ್ರೇನು, ಯಾವ ಶರೀರವಾದ್ರೇನು, ಯಾವಾಗ ನಾನು ನಿರತನಾಗಿ ಸತತವಾಗಿ ನಾನು ಹರಿಯ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರೆ ನನಗೆ ಯಾವ ಜನ್ಮ ಆದ್ರೇನು, ಅಂತಹ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ. ರಾಕ್ಷಸ ಜನ್ಮದಲ್ಲಿಯೇ ಹುಟ್ಟಿಯೋ ಪ್ರಹ್ಲಾದ ಹೇಗೆ ಸತತವಾಗಿ ಹರಿನಾಮಸ್ಮರಣೆಯನ್ನ ಮಾಡಿಕೊಂಡು, ಅಂದ್ರೆ ಆ ರೀತಿಯಾಗಿ ಅವನು ಭಗವದ್ ಧಾಮವನ್ನ ಹೇಗೆ ಸೇರ್ಕೊಳ್ತಾನೆ ಅಂತ. ಅದರಿಂದ ಭಕ್ತ ವಿಚಲಿತ ಆಗದೆ ಅವನು ಕೋರಿಕೆ ಏನು? ಶುದ್ಧ ಭಕ್ತರು ಪರಿಶುದ್ಧತೆಯನ್ನ ಪಡೆದಾಗ ಭಕ್ತಿಯಲ್ಲಿ ಅವರಿಗೆ ವೈಕುಂಠಕ್ಕೆ ಹೋಗಬೇಕು, ಭಗವಂತನ ಧಾಮ ಸೇರ್ಬೇಕು ಅನ್ನುವಂತಹದ್ದು ಆಸೆಯೂ ಇರುವುದಿಲ್ಲವಂತೆ. ಅವರಿಗೆ ಬೇಕಾಗಿರುವ ಆಸೆ ಒಂದೇ, 24 ಗಂಟೆ ಕೃಷ್ಣನ ಸೇವೆ. ಅಷ್ಟು ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಬಿಟ್ರೆ ಸಾಕು ಅನ್ನುವಂಥದ್ದು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ ರಕ್ಷಕನಾದ ಚಿಂತೆ ಇಲ್ಲದ ಎಲ್ಲಾ ನೋವುಗಳಿಂದ ಮುಕ್ತನಾದ ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಯಾವುದೇ ಫಲಕ್ಕೆ ಶ್ರಮ ಪಡಬಾರದು. ಬಹಳ ನೋಡಿ, ಒಂದೊಂದು ವರ್ಡು ಸಹಿತ ಈ ಶ್ಲೋಕದಲ್ಲಿರುವಂತಹ ಅರ್ಥಗಳಲ್ಲಿ ನೋಡಿ ಎಷ್ಟು ಆಳವಾದಂತಹ ಇದನ್ನು. ಅಂದ್ರೆ ಪರಿಶುದ್ಧನಾದ ಅಂದ್ರೆ ಪರಿಶುದ್ಧತೆ ಬರಬೇಕಂದ್ರೆ ನಾವು ಏನೇನೆಲ್ಲ ಮಾಡಬೇಕು ಅನ್ನುವಂಥದ್ದು. ಪರಿಶುದ್ಧ ಅನ್ನುವಂಥ ವರ್ಡೇನೋ ನಮಗೆ ಬಹಳ ಸಿಂಪಲ್ ಆಗಿ ಕಾಣಿಸುತ್ತೆ, ಆದರೆ ಆ ಪರಿಶುದ್ಧ ವರ್ಡಿನ ಹಿಂದೆ ನಮ್ಮ ಸ್ವಂತ ಎಷ್ಟು ಎಫರ್ಟ್ ಇರುತ್ತೆ ಅಂತ ಅನ್ನುವಂಥದ್ದು. ಆದರೆ ಅದು ನ್ಯಾಚುರಲ್ ಆಗಿ ಬರಬೇಕು. ಅದೇ ಭಗವಂತ ಹೇಳ್ತಾ ಇದ್ದಾನೆ, ದಕ್ಷನಾದ ಚಿಂತೆ ಇಲ್ಲದ. ಚಿಂತೆ ಮಾಡಬಾರ್ದು. ಚಿಂತೆ ಮಾಡಬಾರ್ದು ಅಂದ್ರೆ ನಾವೇನ್ ಮಾಡಬೇಕು? ಚಿಂತೆ ಬಂದೇ ಬರುತ್ತೆ. ನಾವು ಪ್ರಾಪಂಚಿಕವಾಗಿ ಇದ್ದಾಗ ಚಿಂತೆ ಬಂದೇ ಬರುತ್ತೆ. ಆ ಚಿಂತೆಯಿಂದ ಹೊರಬರಬೇಕೆಂದ್ರೆ ಏನ್ ಮಾಡ್ಬೇಕು? ನಮ್ಮ ಮನಸ್ಸು ಅನ್ನುವಂಥದ್ದು ಕೃಷ್ಣನಲ್ಲಿ ಇರಬೇಕು. ಆಮೇಲೆ ಎಲ್ಲ ನೋವುಗಳಿಂದ ಮುಕ್ತನಾದವನು ಆ ರೀತಿಯಾಗಿ ಮಾಡಿದಾಗ ಅವನು ನೋವುಗಳಿಂದ ಖಂಡಿತವಾಗಿಯೂ ಮುಕ್ತನಾಗ್ತಾನೆ. ಮತ್ತೆ ಕರ್ಮವನ್ನ ಮಾಡಿದ್ರೂ ಕರ್ಮ ಫಲವನ್ನ ಅಪೇಕ್ಷಿಸುವುದಿಲ್ಲ, ಅದಕ್ಕೆ ಶ್ರಮ ಪಡೋದಿಲ್ಲ. ಅವನು ಮಾಡ್ತಾ ಇರ್ತಾನೆ, ಬಂದೇ ಬರುತ್ತೆ. ಶ್ರಮ ಹಾಕ್ದೇನೆ ಬರುತ್ತೆ. ಆದರೆ ಅದನ್ನ ಮತ್ತೆ ಅವನು ಭಕ್ತಿ ಸೇವೆಗೆ ಮತ್ತೆ ಹಾಕ್ಬೇಕು. ಅದನ್ನ ದುಡ್ಡು ಬರುತ್ತೆ ಅಂದ್ಬಿಟ್ಟು ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರೆ ಏನಾಗುತ್ತೆ? ಮತ್ತೆ ಅವನು ಪತನ ಹೊಂದ್ತಾನೆ. ಅಲ್ಲಿ ಭಗವಂತನ ಇದು ಇರುವುದಿಲ್ಲ ಮನಸ್ಸಿನಲ್ಲಿ. ಕೇಂದ್ರ ಅವನ ಮನಸ್ಸು ಭಗವಂತನಲ್ಲಿ ಕೇಂದ್ರವಾಗಿಲ್ಲ ಅಂದ್ರೆ ಅದನ್ನ ಅವನು ದುರುಪಯೋಗ ಮಾಡ್ತಾನೆ. 1 ಸೆಕೆಂಡ್. ಹರೇ ಕೃಷ್ಣ. ಸೊ ಆ ರೀತಿಯಾಗಿ ಅವನು ಶ್ರಮ ಪಡದ ಭಕ್ತನು ನನಗೆ ಮಹಾಪ್ರಿಯನು ಅನ್ನುವಂಥದ್ದನ್ನು ಹೇಳ್ತಾನೆ. ಏನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ
ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೆಯೋ ಅಂತಹ ಭಕ್ತನು ನನಗೆ ಬಹು ಪ್ರಿಯನಾದವನು. ಹರೇ ಕೃಷ್ಣ. ಯಾರು ಕೃಷ್ಣನಿಗೆ ಪೇರಾಗ್ತಾರೆ ಅನ್ನುವಂಥದ್ದು, ಹರ್ಷ ಪಡುವುದಿಲ್ಲ, ದುಃಖ ಪಡುವುದಿಲ್ಲ, ಶೋಕಿಸುವುದಿಲ್ಲ, ಬಯಸುವುದಿಲ್ಲ, ಆಸೆ ಪಡುವುದಿಲ್ಲ, ಶುಭಾಶುಭಗಳನ್ನು ಪರಿತ್ಯಾಗ ಮಾಡ್ತಾರೆ. ಅಂದರೆ ಶುಭ ಮತ್ತು ಅಶುಭಗಳು ಯಾವುದು ಬೇರೆನೇ ಅಲ್ಲ ಅವರಿಗೆ ಭಕ್ತಿಯನ್ನು ಮಾಡುವಾಗ. ಅಂತಹ ಭಕ್ತನು ನನಗೆ ಪ್ರಿಯನು. ಸೊ ಪ್ರಹ್ಲಾದ ಹೇಗೆ ನಡ್ಕೊಂಡ ಅನ್ನುವಂತಹದ್ದು ನಾವು ತಿಳ್ಕೊಂಡಿದ್ದೇವೆ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಗವಿವರ್ಜಿತಃ ತುಲ್ಯನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಹರೇ ಕೃಷ್ಣ. ಚೈತ್ರ ಮಾತಾಜಿ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸ್ತಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹು ಪ್ರಿಯನಾದವನು. ಇದೆಲ್ಲ ಆಗತ್ತೆ. ಮಿತ್ರ ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು. ದಯವಿಟ್ಟು ಮಾತಾಜಿ. 2 ಕನೆಕ್ಷನ್. ಥ್ಯಾಂಕ್ ಯು, ಧನ್ಯವಾದಗಳು. 2 ಕನೆಕ್ಷನ್ ಇದ್ರೆ ಹಾಗೆ ಆಗತ್ತೆ. ಸೊ ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ. ಇದೆಲ್ಲ ಆಗತ್ತೆ. ಹೇಗಾಗತ್ತೆ? ಯಾವಾಗ ಮನಸ್ಸನ್ನು ನಾವು ನಿಗ್ರಹಿಸ್ಲಿಕ್ಕೆ ಶುರು ಮಾಡ್ತೇವೋ ಆಗ ಕೀರ್ತಿ ಅಪಕೀರ್ತಿಗಳ ಸಮಚಿತ್ತತೆ ಬರುತ್ತೆ. ಮಿತ್ರ ಶತ್ರುಗಳು ಎಲ್ಲರೂ ಒಂದೇ ರೀತಿ ಕಾಣಿಸ್ತಾರೆ. ಆಮೇಲೆ ಕಲ್ಮಶಗಳನ್ನುಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನಾಗುವಂಥದ್ದು. ಇದು ನಮ್ಮನ್ನು ದೂರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಕೃಷ್ಣ ಪ್ರಜ್ಞೆ ಅನ್ನುವಂಥ ಹರೇ ಕೃಷ್ಣ ಮಂತ್ರ ಜಾಸ್ತಿ ಜಪ ಮಾಡ್ತಾ 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 ನಮಗೆ ಈ ರೀತಿ ಸಹವಾಸಗಳಿಂದ, ಕಲ್ಮಶಗಳನ್ನುಂಟು ಮಾಡುವಂತಹ ಸಹವಾಸಗಳಿಂದ ದೂರ ಬರ್ತೇವೆ ನಾವು. ಮೌನಿಯಾಗಿದ್ದು ಅಲ್ಪತೃಪ್ತನು, ಅನವಶ್ಯಕ ಮಾತುಕತೆ ಮಾಡುವುದಿಲ್ಲ. ಸದಾ ಮೌನಿ ಅಂದ್ರೆ ಏನು? ಮೌನಿ ಅಂದ್ರೆ ಮಾತೇ ಆಡೋದಿಲ್ಲ ಅಂತಲ್ಲ, ಅನವಶ್ಯಕವಾದಂತಹ, ಈಗ ನಮಗೆ ಬಹಳ ಗಾಸಿಪ್ ಮಾಡ್ತೇವೆ, ಬಹಳ ಮಾತಾಡ್ತೇವೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ. ಆದರೆ ಅದೆಲ್ಲ ಅನವಶ್ಯಕವಾದಂತಹ ವಿಷಯಗಳು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಥರ ಮನಸ್ಸನ್ನು ನಾವು ಹರಿಯಲು ಇಡೋದ್ರಿಂದ. ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದಿರುವಂಥ, ಎಲ್ಲಿದ್ರೂ ಅಷ್ಟೇ ಸಿಂಪಲ್ ಆಗಿರುವಂಥದ್ದು, ಯಾವುದೇ ಆಸಕ್ತಿ ಇಲ್ಲ. ಸ್ಥಿರಮತಿ, ಭಕ್ತಿ ಸೇವೆಯಲ್ಲಿ ನಿರತನು ಆದವನು, ಅಂತಹ ಭಕ್ತನು ನನಗೆ ಪ್ರಿಯನು ಅನ್ನುವಂಥ ಮಾತನ್ನು ಹೇಳ್ತಾನೆ. ಏತು ಧರ್ಮ್ಯಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾ ಮತ್ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯ. ಹರೇ ಕೃಷ್ಣ. ಐಶ್ವರ್ಯ ಮಾತಾಜಿ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವವರೋ ಅವರು ನನಗೆ ಬಹು ಪ್ರಿಯರು. ಭಕ್ತಿ ಸೇವೆಯ ಅಮೃತ ಮಾರ್ಗವನ್ನ ಹಿಡಿದು, ಅದರಿಂದ ಈ ಭಕ್ತಿ ಮಾರ್ಗವನ್ನ ಅವನು ಹೇಳ್ತಾನೆ ಭಗವಂತ ಇಲ್ಲಿ. ಅಂತಹ ಭಕ್ತಿ ಮಾರ್ಗದ ಅಮೃತ ಮಾರ್ಗ, ಅದನ್ನ ಯಾರು ಹಿಡಿದು ಶ್ರದ್ಧೆಯಿಂದ ನಮಗೆ ಕೃಷ್ಣನನ್ನೇ ಪರಮ ಗುರಿಯನ್ನಾಗಿ ಯಾರು ಮಾಡಿಕೊಳ್ತಾರೋ ಅಂತಹ ಭಕ್ತರು ಬಹು ಪ್ರಿಯರು. ಬಹು ಪ್ರಿಯರು. ಭಕ್ತಾಸ್ತೆ ಅತೀವ ಮೇ ಪ್ರಿಯ. ಅತೀವ ಬಹು ಪ್ರಿಯರು. ಅತೀವ ಮೇ ಪ್ರಿಯ ಅಂತ ಇಲ್ಲಿ ಹೇಳ್ತಾನೆ. ಯಾಕೆ ಅಂದ್ರೆ ಈ ಬಿಲ್ವಮಂಗಲ ಠಾಕೂರ್ ಅಂತ ಒಬ್ರು ಇಲ್ಲಿ ಫೋಟೋದಲ್ಲಿ ನೋಡ್ಬೋದು. ಈ ಬಿಲ್ವಮಂಗಲ ಠಾಕೂರದು ಅವರಿಗೆ ಭೌತಿಕ ಪ್ರಪಂಚದಲ್ಲಿ ಮಾಯೆಯ ಪ್ರಭಾವದಿಂದ ಒಂದು ವೇಶ್ಯೆಯ ಸಂಘ ಇರುತ್ತೆ. ವೇಶ್ಯೆಯ ಸಂಘ, ಪ್ರಾಸ್ಟಿಟ್ಯೂಟ್. ಸೊ ಅವರು ಒಂದ್ಸಲ ತುಂಬಾ ಜೋರ ಮಳೆ ಬರ್ತಾ ಇರುತ್ತೆ. ಆ ವೇಶ್ಯೆಯ ಮನೆಗೆ ಹೋಗುವಾಗ ಅವರಿಗೆ ಒಂದು ನೀರಿನ, ಅಂದ್ರೆ ಒಳ್ಳೆ ನದಿ ತರ ಚಿಕ್ಕದು ಹಳ್ಳ ಅಂತ ನಾವೇನು ಹೇಳ್ತೇವೆ, ಆ ರೀತಿಯಾದ ಹಳ್ಳದಲ್ಲಿ ತುಂಬ ಹರಿತಾ ಇತ್ತು ಹಳ್ಳ. ಮಳೆ ಜೋರಾಗಿ ಬರ್ತಾ ಇದೆ. ಆದ್ರೂ ಸಹಿತ ಅವ್ರು ಏನ್ ಮಾಡ್ತಾರೆ, ಸಾಯಂಕಾಲ ಸಮಯದಲ್ಲಿ ಒಂದು ಸತ್ತಿರುವ ಹೆಣ ತೇಲ್ಕೊಂಡು ಬರ್ತಾ ಇರುವಂತ ಹೆಣದ ಸಹಾಯದಿಂದ ಅವರು
ಅದರ ದಾಟಿ ಆ ನದಿಯನ್ನ ದಾಟಿ ಆ ವೇಶ್ಯೆಯ ಮನೆಗೆ ಹೋಗ್ತಾರೆ. ಆಗ ಅವರು ಬಂದಿರೋದನ್ನ ನೋಡಿ ಆ ವೇಶ್ಯೆಗೆ ಅವರ ಮೇಲೆ ಒಂಥರ ಅಸಹ್ಯತೆ ಬಂದು ಅವಳು ಬೈತಾಳೆ, ಸ್ವಲ್ಪವಾದರೂ ನೀವು ಭಗವಂತನ ಕುರಿತಾಗಿ ಏನಾದರೂ ಭಕ್ತಿಯನ್ನ ಮಾಡಿದ್ದಿದ್ರೆ ಇಂತಹ ಅಂದ್ರೆ ಈ ಪರಿಸ್ಥಿತಿಯಲ್ಲೂ ನೀವು ಬಂದಿದ್ದೀರಿ, ಇದೆಂತಹ ಆಸೆ ನಿಮ್ಮದು ಅಂತ ಅವಳು ಬೈತಾಳೆ. ಅಂದ್ರೆ ಆ ರೀತಿಯಾಗಿ ಹೇಳಿದಾಗ ಅವರಿಗೆ ಸಹಿತ ಒಂಥರ ಜಿಗುಪ್ಸೆ ಬಂದ್ಬಿಡತ್ತೆ, ತಾನೇನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ಅವ್ರು ಆ ಕ್ಷಣವೇ ಅಲ್ಲಿಗಿಂದ ಮನೆಗೆ ಬರ್ತಾರೆ. ಆದರೆ ಅವರು ಅಲ್ಲಿ ವೇಶ್ಯ ಮನೆಗೆ ಹೋಗುವ ಮೊದಲು ಇಲ್ಲಿ ಅವರ ತಂದೆ ಸ್ವಲ್ಪ ಜ್ವರ ಇರುತ್ತೆ, ಅವರು ಸಹಿತ ಅಂದರೆ ಜ್ವರ ಬಂದು ಮಲಗಿದ್ರು ಆದರೂ ಸಹಿತ ಅವರು ಹೋಗಿರ್ತಾರೆ ಅಲ್ಲಿ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಅವರು ವೇಶ್ಯೆಯಿಂದ ಬಯಸ್ಕೊಂಡು ಅವರು ವಾಪಸ್ ಬರ್ತಾರೆ. ಬಂದು ಅವ್ರ ತಂದೆ ಆಮೇಲೆ ತೀರ್ತಾರೆ, ಶರೀರ ತ್ಯಾಗ ಮಾಡ್ತಾರೆ ಅವರು. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಸೀದಾ ಅಲ್ಲಿಂದ ಬೃಂದಾವನಕ್ಕೆ ಹೋಗ್ತಾರೆ. ಬೃಂದಾವನಕ್ಕೆ ಹೋಗಿ ಅಲ್ಲಿ ಭಕ್ತಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಕ್ತಿ ಸೇವೆ ಶುರು ಮಾಡ್ಕೊಂಡಾಗ್ಲೂ ಸಹಿತ ಅಲ್ಲಿ ಕೆಲವು ಅಂದ್ರೆ ಒಬ್ಬ ಪರಸ್ತ್ರೀ ಮೇಲೆ ಅವರಿಗೆ ಸ್ವಲ್ಪ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆ ಆಗುವಂಥದ್ದು. ಆ ರೀತಿ ಆದಾಗ್ಲೂ ಸಹಿತ ಅವ್ರಿಗೆ ಅನ್ಸತ್ತೆ, ಆ ಸಮಯದಲ್ಲಿ ಅವ್ರಿಗೆ ಅನ್ಸತ್ತೆ ಇದಕ್ಕೆಲ್ಲ ಕಾರಣ ಏನು, ಒಂದು ಮನಸ್ಸು ಮತ್ತೆ ಈ ಕಣ್ಣು, ನಾನು ಇದರಲ್ಲಿ ನೋಡ್ತಾ ಇದ್ದೀನಲ್ಲ ಈ ಕಣ್ಣೇ ಇದಕ್ಕೆ ಕಾರಣ ಅಂತ ಅವ್ರು ಎರಡೂ ಕಣ್ಣನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಬೇಡ, ನನಗಿದು ಭಕ್ತಿ ಸೇವೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಅಂತ ಆಮೇಲೆ ಅವರು ಕೃಷ್ಣನ ಕುರಿತಾಗಿ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು, ಅಂದ್ರೆ ಭಕ್ತಿ ಮಾಡುವಲಕ್ಕೆ. ಆ ರೀತಿಯಾಗಿ ಅಂದ್ರೆ ಹೇಗೆ ಅವರು ಕೃಷ್ಣನನ್ನೇ ಪರಮ ಉದ್ದೇಶವನ್ನ ಮಾಡಿಕೊಂಡು, ನಾವೆಲ್ಲಿ ಕಣ್ಣು ಹಾಳು ಮಾಡ್ಕೊಳ್ಬೇಕು ಅಂತದಲ್ಲ ಎಲ್ಲರೂ ಆ ಥರ, ಬಟ್ ಅಂತಹ ಅವನನ್ನೇ ಪರಮ ಉದ್ದೇಶವನ್ನಾಗಿ ಇಟ್ಕೊಂಡಂತಹ ಅವರು ಹೇಗೆ ಆಮೇಲೆ ಅವರು ಹಾಡುವಾಗ ಕೃಷ್ಣ ಸ್ವತಃ ಬಂದು ಕುಳಿತು ಕೇಳ್ತಾ ಇದ್ದ ಅಂತಹ ಅನುಭವ ಆಗತ್ತೆ ಅಂತ ಅಷ್ಟು. ಮತ್ತೆ ಅವರು ಬೇರೆಯವ್ರ ಹತ್ರ ಬರೆಸ್ತಾ ಇದ್ರು ಸಲುವಾಗಿ ಹಲವಾರು ಗೀತೆಗಳನ್ನ ಕೃಷ್ಣನ ಕುರಿತಾಗಿ ಬರೆಯುವಂತಹದ್ದು, ಅದನ್ನ ಹಾಡುವಂತಹದ್ದು, ಅಂತಹ ಕೆಲಸಗಳನ್ನು ಅವರು ಮಾಡ್ತಾ ಇದ್ರು. ಅಂದ್ರೆ ಅಮೃತ ಮಾರ್ಗವನ್ನ ಹಿಡಿದು ಈ ರೀತಿ ಹೋದಾಗ ಕೃಷ್ಣನೇ ಅವರ ಗುರಿಯಾದಾಗ ಖಂಡಿತವಾಗಿಯೂ ಅಂತಹ ಭಕ್ತರು ಕೃಷ್ಣನಿಗೆ ಪ್ರಿಯರಾಗ್ತಾರೆ ಅಂತ. ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಸ್ವಲ್ಪ ಭಕ್ತಿಯಲ್ಲಿ ಹೆಜ್ಜೆಯನ್ನ ಇಡ್ಲಿಕ್ಕೆ ಶುರು ಮಾಡ್ಬೋದು. ಕ್ರಮೇಣ ಕ್ರಮೇಣ ಈ ಜನ್ಮದಲ್ಲ, ಬೇಡ ಇನ್ನು 10 ಜನ್ಮ ಬೇಕಾದ್ರೆ ತಗೊಳ್ಳಿ, ನಮಗೆ ಭೌತಿಕ ಪ್ರಕೃತಿಯಿಂದ ಬಿಡುಗಡೆ ಸಿಗತ್ತೆ ಅಂದ್ರೆ ನಾವು ಯಾಕೆ ಮಾಡಬಾರ್ದು. ಆದ್ರಿಂದ ಇನ್ನು 10 ಅಲ್ಲ 100 ಜನ್ಮ ತಗೊಳ್ಳಿ. ಯಾರೋ ಒಬ್ರು ಹೀಗೆ ಕೃಷ್ಣ ಅಂದ್ರೆ ಹೀಗೆ ತಿಳಿದಾಗ, ಇಲ್ಲ ಇನ್ನು 1,00,000 ವರ್ಷದ ನಂತರ ನೀವು ಭಗವಂತನ ಪ್ರಾಪ್ತಿ ಆಗತ್ತೆ ನಿಮಗೆ ಅಂತ. 1,00,000 ವರ್ಷದ ನಂತರ ಆ ಭಕ್ತನಿಗೆ ಬಹಳ ಖುಷಿ ಆಗತ್ತಂತೆ. 1,00,000 ವರ್ಷ ಆದ್ಮೇಲೆ ಆದ್ರೆ ನಾನು ಅಲ್ಲಿ ಹೋಗ್ತೀನಲ್ಲ, ನಾನು ಇಲ್ಲಿ ಪರ್ಮನೆಂಟ್ ಆಗಿ ಇಲ್ಲೇ ಬಿದ್ಕೊಂಡು ಇರಲ್ಲ ಅಂತ. ಬೀಳೋದು ಹೇಳೋದು ಅಂದ್ರೆ ಮನುಷ್ಯನಾಗಿ ಬರೋದು, ಮತ್ತೇನಾದ್ರೂ ಹೀನ ಕೃತ್ಯಗಳನ್ನು ಮಾಡೋದು, ಮತ್ತೆ ನಾವು ಎಲ್ಲಿಗೆ ಹೋಗೋದು, ಪ್ರಾಣಿಗಳು ಅದೋ ಇದು ಆಗೋದು, ಮತ್ತೆ ವಾಪಸ್ ಆ ಪ್ರಾಣಿಗಳ ಇದಕ್ಕೆ ಹೋಗ್ಬಿಟ್ರೆ ಅದು ಮತ್ತೆ ಒಂದು ಬೇರೆದೇ ಸಮಯ ತಗೊಳತ್ತೆ, ಅದರದೇ ಆದ ಸಮಯ ತಗೊಳತ್ತೆ. ಮನುಷ್ಯ ಜನ್ಮ ಮಾತ್ರ ನಮಗೆ ಇಮಿಡಿಯೇಟ್ ಆಗಿ ಮೋಕ್ಷ ಸಿಗ್ಲಿಕ್ಕೆ ಸಹಾಯ ಆಗತ್ತೆ. ಬೇರೆ ಜನ್ಮಕ್ಕೆ ಹೋದ್ರೆ ಕಷ್ಟ ಆಗತ್ತೆ. ನಾವು ಅಷ್ಟು ಭಕ್ತಿಯನ್ನ ಮಾಡ್ಕೊಂಡು ಈ ಭಕ್ತಿ ನಮಗೆ ರಕ್ಷಣೆ ಮಾಡಿದ್ರೆ ನಾವು ಪ್ರಾಣಿ ಜನ್ಮದಲ್ಲಿಂದ ಬೇಗನೆ ಮತ್ತೆ ಯಾವುದೋ ದೇವತೆಯೋ ಮನುಷ್ಯನೋ ಆಗಿ ಮತ್ತೆ ಬರಬಹುದು ವಾಪಸ್. ಉದಾಹರಣೆಗೆ ನಾವು ನೃಗ ಮಹಾರಾಜನ ನೋಡಿದ್ದೇವೆ. ಅವನ ರಾಕ್ಷಸ ಹಲ್ಲಿಯಾಗಿದ್ರೂ ಸಹಿತ ಅವನ ಕೃಷ್ಣನ ಸ್ಪರ್ಶ ಆಗತ್ತೆ. ಅಥವಾ ಇವನು ಯಾರೋ ಭರತ ಮಹಾರಾಜ ಜಿಂಕೆ ಆದರೂ ಸಹಿತ ಅವನು ಅಷ್ಟು ದಿವಸ ಮಾಡಿದಂತಹ ಭಕ್ತಿ ಸೇವೆ ಒಂದೇ ಜನ್ಮದಲ್ಲಿ ಅವನು ಮತ್ತೆ ಜಡಭರತನಾಗ್ತಾನೆ, ಮತ್ತೆ ಮೋಕ್ಷವನ್ನು ಪಡೀತಾನೆ. ಆ ರೀತಿ ಆಗ್ಬಹುದು. ಗಜೇಂದ್ರ ಮೋಕ್ಷ, ಆನೆಯಾಗಿದ್ದಾನೆ ಅವನು, ಒಬ್ಬ ರಾಜ ಗಜೇಂದ್ರ. ಅಂತಹ ಗಜೇಂದ್ರನಿಗೂ ಅಲ್ಲಿಯೇ ಅವನು ಮೋಕ್ಷ ಕೊಡ್ತಾನೆ. ಯಾಕೆಂದ್ರೆ ಕೆಲವೊಂದು ಟೈಮ್ ಒಂದು ಅಂತಹ ಭಕ್ತಿಯನ್ನ ಮಾಡ್ಕೊಂಡಿದ್ದಾಗ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಆ ಥರ ಆಗ್ಬಿಟ್ರೂ ಸಹಿತ ಭಗವಂತ ನಮ್ಮನ್ನ ರಕ್ಷಿಸ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಳ್ಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇವತ್ತು ಚೈತನ್ಯ ಮಹಾಪ್ರಭುಗಳ ಜನ್ಮ ದಿವಸ. ಆ್ಯಕ್ಚುಲಿ ನಾವು ಸಚಿ ಸುತ್ತ ಅಷ್ಟಕ ಕೇಳಿಸ್ಕೋಬೋದಿತ್ತು, ಸಮಯ ಇಲ್ಲ. ನೋಡೋಣ ಇನ್ನೊಂದು ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ.
ಗುರುಜಿ ಅದು 1 ರಿಂದ 4 ಕ್ಲಾಸ್ಗಳದ್ದು ಅದ್ ಹ್ಮ್. ಸೇವ್ ಮಾಡ್ಕೊಳಕ್ ಆಗ್ಲಿಲ್ಲ ನಮ್ಗೆ. ಹ್ಮ್. ಅದು ಮತ್ತೆ ಸೆಂಡ್ ಮಾಡಕ್ ಆಗತ್ತಾ? ಮಾತಾಜಿ, ಅದು ಏನ್ ಲಿಂಕ್ ಸೇವ್ ಮಾಡ್ತಾ ಅದು ಸರ್ಚ್ ಮಾಡಬೇಕು ನೀವು. ನಾನು ಅದೇ ರೀತಿ ಸರ್ಚ್ ಮಾಡಿದ್ರೆ ಬರುತ್ತೆ. ನಾನು ನಾರ್ಮಲಿ ಯೂಟ್ಯೂಬಲ್ಲಿ ಹಾಕುವಾಗ ಹಾ 4ನೇ ಕ್ಲಾಸ್ ನಾನು ತಗೊಂಡಿಲ್ಲ. ಮಾತಾಜಿ ರೆಕಾರ್ಡ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ 1 ರಿಂದ 3 ಖಂಡಿತವಾಗಿಯೂ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇವತ್ತೇ ಲಿಂಕ್ ಏನು ಹಾಕ್ತೀನಿ, ಅದೇ ತರ ಕೊನೆಯ ಅಧ್ಯಾಯವನ್ನ ಸರ್ಚ್ ಬೇರೆ ತರ ಅಂದ್ರೆ ಅಧ್ಯಾಯ 3, 4 ಆ ತರ ಸರ್ಚ್ ಮಾಡಿ ಸಿಗತ್ತೆ ನಿಮಗೆ. ಹರೇ ಕೃಷ್ಣ. ಅದು ಗುರುಜಿ ಇನ್ನೊಂದು ನೋಡಿದೆ, ಅದು ನಿನ್ನೆ ಅದು ತುಂಬಾ ಇನ್ನ ಸ್ವಲ್ಪ ಲೆಂತಿ ಆಗಿದೆ ಗುರುಜಿ, ನೀವ್ ಹೇಳಿದ್ದು ಅಧ್ಯಾಯಕ್ಕಿಂತನೂ ಸ್ವಲ್ಪ. ಹಾ, ಓಕೆ, ನೋಡೋಣ ಮಾತಾಜಿ. ಹರೇ ಕೃಷ್ಣ. ನನಗೆ ಮೆಸೇಜ್ ಮಾಡಿ, ನನಗೆ ಮೆಸೇಜ್ ಮಾಡಿ. ಸರಿ ಗುರುಜಿ. ಹರೇ ಕೃಷ್ಣ. ಓಕೆ, ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯಾ? ಗುರೂಜಿ, ಇದು ಶ್ರೀಕೃಷ್ಣ ಸುಧಾಮನ ಪಾದ ಸೇವೆ ಯಾವ ಕಾರಣಕ್ಕಾಗಿ ಮಾಡ್ತಾನೆ ಅಂತ? ಕೃಷ್ಣ ಅವನು ಪರಿಶುದ್ಧ ಭಕ್ತನಾಗಿರ್ತಾನೆ, ಅವನ ಗೆಳೆಯನೂ ಆಗಿರ್ತಾನೆ, ಅದಕ್ಕಿಂತಲೂ ಬ್ರಾಹ್ಮಣನೂ ಆಗಿರ್ತಾನೆ. ಸೇವೆಯನ್ನ ಮಾಡ್ಬೇಕಲ್ಲ, ಕಾರಣ ಅದರಲ್ಲಿ ಏನಿದೆ? ಭಗವಂತನ ಭಕ್ತ ಅವನು, ಅವನಿಗೋಸ್ಕರ ಭಕ್ತರ ಪರಾಧೀನ. ಅವನು ಆ ರೀತಿಯಾಗಿ ಅವನ ಮಾಡ್ತಾನೆ ಕೃಷ್ಣ. ಅಲ್ಲಿ ಅವನು ರಾಜನಾಗಿ ಒಂದು ಬ್ರಾಹ್ಮಣನ ಸೇವೆ ಮಾಡಬೇಕಾದಂತಹ ಒಂದು ಅವನ ಕರ್ತವ್ಯವನ್ನು ಅವನು ನಿರ್ವಹಿಸ್ತಾನೆ. ಸರಿ ಗುರುಜಿ, ಓಕೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಈಗ ಮನುಷ್ಯ ಅತಿಯಾದ ಪಾಪಗಳನ್ನ ಮಾಡಿ ಅವನು ಸತ್ತ ನಂತರ ಅವ್ನ್ ನೆಕ್ಸ್ಟ್ ಪುನರ್ಜನ್ಮವಾಗಿ ಮನುಷ್ಯ ರೂಪ ಪಡೆಯುತ್ತಾ ಅಥವಾ ಪಾಪ ಮಾಡಿದ ಮೇಲೆ ಎಲ್ಲಿ ಸಿಗತ್ತೆ ಪುನಃ ಮನುಷ್ಯ ಜನ್ಮ? ಮತ್ತೆ ಪುನಃ ಪ್ರಾಣಿಯಾಗಿ ಹುಟ್ಟಿ ಮತ್ತೆ ಪುನಃ ಈಗ ಬರುತ್ತೆ. ಈಗ ನೆಕ್ಸ್ಟ್ ಜ್ಞಾನಯೋಗದಲ್ಲಿಯೇ ಬರುತ್ತೆ, ನಿಮಗೆ ಗೊತ್ತಾಗತ್ತೆ ನಾವು ಯಾವ್ಯಾವ ಕರ್ಮ ಅಂದ್ರೆ ನೀವೊಂದು ಲೆಕ್ಕ ಹಾಕೋಬಹುದು. ನೀವು ಹೇಳ್ದಂಗೆ, ನೀವು ಕೇಳಿದ್ರಲ್ಲ ಪ್ರಶ್ನೆ, ಪಾಪಗಳನ್ನ ಮಾಡಿದ್ರೆ ಅವನು ಹೇಗೆ ಮತ್ತೆ ಮನುಷ್ಯನಾಗಿ ಹುಡ್ತಾನ? ಇಲ್ಲ, ಪುನರಪಿ ಮರಣಂ ಅಂತ ಹೇಳಿದ್ರಲ್ಲ, ಹೌದು. ಇವಾಗ ಅದು ಹೇಗೆ ಅದಕ್ಕೆ? ಯಾಕೆಂದ್ರೆ ಈಗ ಎಂ ವಾಪಿ ಸ್ಮರಣ್ ಭಾವ, ನಾವು ಯಾವ್ಯಾವ ಭಾವದಲ್ಲಿ ಶರೀರ ತೆಗೆ ಮಾಡ್ತೇವೋ ಅಂತಹ ಶರೀರವನ್ನ ಪಡೆದು ನಾವು ಮತ್ತೆ ಹುಟ್ಟುತ್ತೇವೆ. ಸೊ ಆ ರೀತಿಯಾಗಿ ಹುಟ್ಟುತ್ತೇವೆ ನಾವು. ಎಲ್ಲಿವರೆಗೆ ಭಗವಂತನ ನಾಮಸ್ಮರಣೆ ಮಾಡುವುದಿಲ್ಲ, ಸಾಯುವಾಗ ನಾವು ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ, ಅಲ್ಲಿ ತನಕ ನಮಗೆ ಅಟ್ಲೀಸ್ಟ್ ಭಗವದ್ಧಾಮಕ್ಕೆ ಹೋಗಲು ಅವಕಾಶ ಸಿಗೋದಿಲ್ಲ. ಅಲ್ಲಿ ತನಕ ನಾವು ಯಾವ ಸ್ಮರಣೆಯಲ್ಲಿ, ಯಾವ ಭಾವದಲ್ಲಿ ನಾವು, ಅಂದ್ರೆ ಸಾಯುವ 3 ಸೆಕೆಂಡ್ ಅದೇನೋ ಒಂದು ಟೈಮಿಂಗ್ ಇದೆ, ಆ ಸಮಯದಲ್ಲಿ ನಮ್ಮ ಪ್ರಜ್ಞೆಯಲ್ಲಿ ಏನಿರುತ್ತೋ ಆ ರೀತಿಯಾದಂತ ಜೀವನ ನಮ್ದಾಗತ್ತೆ ಅಲ್ವಾ? ಈಗ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಅವರ ಮಕ್ಕಳಾಗಿ ನಾವು ಹುಟ್ಟುತ್ತೇವೆ. ಸೊ ಅಥವಾ ನಾವು ಏನೋ ಅಂದ್ರೆ ಈಗ ಆನೆಯ ಬಗ್ಗೆ ಚಿಂತೆ ಮಾಡಿ ಆನೆಯಾಗಿ ಹುಟ್ಟಿದ ಹಾಗೆ, ಜಿಂಕೆಯ ಬಗ್ಗೆ ಮಾಡಿ ಚಿಂತೆ ಮಾಡಿ ಜಿಂಕೆಯಾಗಿ ಹುಟ್ಟಿದ ಹಾಗೆ, ನಾವು ಏನೇನೋ ಆಲೋಚನೆ ಮಾಡ್ಕೊಂಡಿರ್ತೇವೆ. ಆ ರೀತಿಯಾಗಿ ಮನುಷ್ಯರಾಗಿ ಹುಟ್ಟಬಾರದು ಅಂತಿಲ್ಲ. ಆದ್ರೆ ಈಗ ನಾಡಿದ್ದು ಅಂದ್ರೆ 13ನೇ ಅಧ್ಯಾಯಕ್ಕೆ 14ನೇ ಅಧ್ಯಾಯಕ್ಕೆ ಹೋದಾಗ ನಮ್ಗೆ ಅರ್ಥ ಆಗತ್ತೆ ನಾವು ಕರ್ಮ ಯಾವ ರೀತಿ ಕರ್ಮ ಮಾಡೋದ್ರಿಂದ ನಮ್ಗೆ ಏನಾಗತ್ತೆ ಅನ್ನುವಂಥದ್ದು. ಈ ಭೌತಿಕ ಪ್ರಕೃತಿಯ 3 ಗುಣಗಳ ಬಗ್ಗೆ ನಾವು ತಿಳ್ಕೊಂಡಾಗ ಖಂಡಿತವಾಗಿ ಅರ್ಥ. ಅಲ್ಲಿ ಸತ್ವಗುಣ, ರಜೋಗುಣ, ತಮಗುಣ ಅನ್ನುವಂಥದ್ದಿದೆ. ನಾವು ಯಾವ ಗುಣದಲ್ಲಿ ಇದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ. ಸೊ ನಾವು ಯಾವ್ಯಾವ ಗುಣದಲ್ಲಿದ್ದರೆ ಏನೇನು ಆಗತ್ತೆ ಅನ್ನುವಂಥದ್ದನ್ನು ಭಗವಂತ ಹೇಳ್ತಾನೆ ಮುಂದೆ. ಸರಿಯಾದ ಪ್ರಶ್ನೆ ಮಾತಾಜಿ ಈಗ ಕೇಳಿದ್ದು ನೀವು, ಅದಕ್ಕೆ ಮುಂದಿನ ಅಧ್ಯಾಯಗಳಲ್ಲಿ ಉತ್ತರ ಇದೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಎಲ್ರಿಗೂ ಧನ್ಯವಾದಗಳು. ನಾವೀಗ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ,
हरे कृष्ण 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 हरे 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 राम 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 हरे हरे कृष्ण कृष्ण हरे हरे राम 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 हरे हरे कृष्ण कृष्ण हरे हरे 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 राम राम हरे हरे कृष्ण कृष्ण हरे राम राम हरे हरे कृष्ण हरे हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम हरे हरे कृष्ण हरे हरे राम हरे हरे कृष्ण 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 हरे हरे राम हरे हरे कृष्ण 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 हरे हरे कृष्ण हरे राम 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 हरे हरे कृष्ण कृष्ण हरे राम हरे हरे 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 कृष्ण ಧನ್ಯವಾದಗಳು ಎಲ್ರಿಗೂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಅನ್ನೋದಿರುವ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ನಾಳಿನ ಅಧ್ಯಾಯದ ಹೆಸರು ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಜ್ಞಾನ ಯೋಗ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಶರೀರ ಆತ್ಮ ಅದರ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ಕೊಡ್ತಾನೆ ಆಮೇಲೆ ಪ್ರಕೃತಿಯ 3 ಗುಣಗಳ ಬಗ್ಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಹೇಳ್ತಾನೆ ಸೊ ಧನ್ಯವಾದಗಳು ಕೇಳ್ತಾ ಹೋಗೋಣ ಹಾಗೆ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು 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 ಪ್ರಭು. ಶುಭರಾತ್ರಿ